ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ನೋಡರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ಗೋಡೆಗೆ ಕನ್ನ ಹಾಕುವರಲ್ಲ, ಗಂಟನ್ನು ಕಟ್ಟಿ ಓಡುವರಲ್ಲ. ತಗದಿಮಿ 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 ಬಡಿದರೆ ಆಗ ತೋಡಿ ರಾಗ ಹಾಡುವರಲ್ಲ. ಹಾಯ್ ಹಾಯ್ ಒಬ್ಬ ಜೋರಿದ್ದೀರಲ್ಲ. ಓಕೆ, ಸೊ ಕರೆಕ್ಟ್ ಆಗಿ ಹೋಮ್ವರ್ಕ್ ಮಾಡೋದು ಯಾರು? ಮಕ್ಕಳು. ತುಂಬಾ ಒಳ್ಳೆಯವರು ಯಾರು? ಮಕ್ಕಳು. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡೋರು ಯಾರು? ಮಕ್ಕಳು. ತುಂಬಾ ಚೆನ್ನಾಗಿ ಹಾಡೋರು ಯಾರು? ಮಕ್ಕಳು. ತುಂಬಾ ಚೆನ್ನಾಗಿ ಗಲಾಟೆ ಮಾಡೋದು ಯಾರು? ಮಕ್ಕಳು. ಮಕ್ಕಳು. ಸೊ ಒಪ್ಕೊಂಡಲ್ಲ ನೀವು ಗಲಾಟೆ ಮಾಡ್ತೀರಿ ಅಂತ. ಸೊ ಇವತ್ತು ಯಾವ ಡೇ? ಓಕೆ, ಸೊ ಸ್ಪಂದನವಾಗಿ ನೋಡ್ತಿರೋಂತ ಎಲ್ಲರಿಗೆ ವಿಶ್ ಮಾಡೋಣವಾ? ಓಕೆ, ನಿಮ್ಮಷ್ಟೇ ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ, ನಿಮ್ಮ ನೋಡಿ ನಿಮ್ಮ ಡಾನ್ಸ್ ಅನ್ನೆಲ್ಲ ನೋಡಿ ಖುಷಿ ಪಟ್ಟವರು ಇರ್ತಾರೆ. ಸೊ ಎಲ್ಲರಿಗೆ ಸೇರಿ ಹೋಲ್ಸೇಲ್ ಆಗಿ ವಿಶ್ ಮಾಡ. ರೆಡಿ ಇದ್ದೀರಾ? ಓಕೆ, 3, 2, 1 ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಎಸ್, ಸೊ ಮಕ್ಕಳು ಅಂತ ಹೇಳಿದ್ರೆ ದೇವರ ಸಮಾನ ಅಂತ ಹೇಳ್ತೇವೆ. ಮಕ್ಕಳಲ್ಲಿರುವಂತಹ ಮುಗ್ಧತೆ, ಆ ಖುಷಿ ಇದೆ ಅಲ್ಲ, ಬೇರೆ ಎಲ್ಲೂ ಹುಡುಕಿದ್ರೂ ಸಿಗುವುದಿಲ್ಲ. ಅಂಥ ಮಕ್ಕಳ ದಿನಾಚರಣೆ ಇದು. ಸೊ ನಾಡಿನ ಸಮಸ್ತ ಜನತೆಗೆ, ಅವರವರ ಮಕ್ಕಳಿಗೆ, ಅದ್ರ ಜೊತೆಗೆ ಸುತ್ತಮುತ್ತಲು ಪ್ರತಿ ಒಂದು ಕಣಕಣದಲ್ಲೂ ಮುಗ್ಧತೆಯನ್ನು ಇಟ್ಕೊಳ್ಳುವಂತಹ ಎಲ್ಲ ಮಕ್ಕಳ ಮನಸ್ಸಿರುವವರಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ಮಕ್ಕಳು ಅಂತ ಹೇಳಿದ್ರೆ ಸ್ಪಂದನದಲ್ಲಿ ಯಾರು ನೆನಪಾಗ್ತಾರೆ? ನಮ್ಮ ರೈಸಿಂಗ್ ಸ್ಟಾರ್ನ ಮಕ್ಕಳು. ಸೊ ಈ ಬಾರಿಯ ಮಕ್ಕಳ ದಿನಾಚರಣೆ ಸ್ಪಂದನ ವಾಹಿನಿಯಲ್ಲಿ ರೈಸಿಂಗ್ ಸ್ಟಾರ್ನ ಮಕ್ಕಳ ಜೊತೆ ನಡೀಲಿಕ್ಕಿದೆ. ಸೊ ರೆಡಿ ಇದ್ದೀರಾ ಎಲ್ಲ? ಏನ್ ಇಷ್ಟೇ ಎನರ್ಜಿ? ಆರ್ ಯು ರೆಡಿ? ಎಸ್. ಸೊ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ? ಸೊ ಬರ್ತ್ಡೇಗೆ ಏನ್ ಮಾಡ್ತೇವೆ? ನೀವು ಕೇಕೆ ಕಟ್ ಮಾಡೋದಾ? ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ನೀವು ಆಯ್ತು ಆಯ್ತು ಆಯ್ತು. ಸೊ ಚಿಲ್ಡ್ರನ್ಸ್ ಡೇಗೆ ಏನ್ ಮಾಡ್ಬೇಕು ನಾವು? ಅದು ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ವಾ? ಓಕೆ, ನಾನು ಹೇಳ್ತಾ ಇದ್ದೇನೆ. ಚಿಲ್ಡ್ರನ್ಸ್ ಡೇಗೆ ನಿಮ್ಗೆ ಒಂದು ಸ್ಪೆಷಲ್ ಕೇಕ್ ಬೇಕಲ್ವಾ? ಬೇಕಾ ಬೇಕಾ ಬೇಕಾ? ಸೊ ಹಾಗಾಗಿ ಇವತ್ತು ನಾವು ಕೇಕ್ ತರಿಸಿದ್ದೇವೆ. ಸಾಕು ಸಾಕು, ಆಕ್ಟಿಂಗ್ ಜಾಸ್ತಿ ಆಯ್ತು. ಓಕೆ, ಸೊ ಕೇಕ್ ಕಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಎಸ್. ಸೊ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಚೈಲ್ಡ್ ಇದ್ದಾಳೆ ಅಲ್ವಾ, ಪುಟಾಣಿ ಹುಡುಗಿ. ಫಸ್ಟ್ ಟೈಮ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾಳೆ. ಅವಳನ್ನು ಕರೆಯುವಲ್ಲ? ಸೊ ಬನ್ನಿ ಬನ್ನಿ. ಹಾ, ಎಸ್. ಸೊ ಇವಳು ನಮ್ಮ ಸ್ಪೆಷಲ್ ಗರ್ಲ್ ಇವತ್ತು. ಸೊ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡೋಣ. ರೆಡಿ ಇದ್ದೀರಾ? ಸೊ ಹುಡುಗಿಯರೆಲ್ಲ ಸೇರಿ ಹುಡುಗರನ್ನು ಡಾಮಿನೇಟ್ ಮಾಡಿದ್ದಾರೆ. ಹುಡುಗರು ಬನ್ನಿ ಅಮ್ಮ. ಹಾ, ಓಕೆ, ರೆಡಿ ಇದ್ದೀರಾ? ಎಸ್.
ವೀಕ್ಷಕರೇ, ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ದಿನ ಅವರಿಗೋಸ್ಕರ ಇಷ್ಟು ವಾರಗಳ ಕಾಲ ರೈಸಿಂಗ್ ಸ್ಟಾರ್ ಅನ್ನುವಂಥ ಒಂದು ಪ್ರೋಗ್ರಾಮಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ರು ನಿಮ್ಮನ್ನು. ಇವತ್ತು ನಾವು ಅವರಿಗೆ ಖುಷಿ ಕೊಡೋಣ ಅಂತ ಇದ್ದೇವೆ. ಮಕ್ಕಳಿಗೆ ಖುಷಿಯಾಗಿ ಅವರೇನಾದರೂ ಪ್ರೀತಿಯಿಂದ ನಮಗೆ ಹಾರೈಸಿದ್ರೆ ಅದು ದೊಡ್ಡ ಆಶೀರ್ವಾದ ಅಲ್ವಾ? ಹಾಗಾಗಿ ಇವತ್ತು ಮಕ್ಕಳ ಖುಷಿಯೇ ನಮ್ಮ ಪ್ರಮುಖ ಆದ್ಯತೆ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಸೊ ಕಾರ್ಯಕ್ರಮ ಹೇಗಿರ್ತದೆ ಅಂತ ಹೇಳಿದರೆ, ಮಕ್ಕಳಿಗೆ ಸ್ವಲ್ಪ ಆಟ ಕಾಟ ಎರಡನ್ನು ಕೊಡುವಂತಹ ಕೆಲಸ. ಸೊ ಆಟ ಯಾಕೆ ಅಂತ ಹೇಳಿದರೆ, ಸೊ ಯಾವ ಮಕ್ಕಳಾಗಲಿ ಈ ಇರುವಂಥ ಎಲ್ಲ ಸಬ್ಜೆಕ್ಟ್ಗಿಂತ ಜಾಸ್ತಿ ಇಷ್ಟಪಡೋದು ಗ್ರೌಂಡಿಗೆ ಬಿಟ್ಟಾಗ ಅಲ್ವಾ? ಸೊ ಇವತ್ತಿಲ್ಲಿ ಗ್ರೌಂಡ್ ಇಲ್ಲ, ಬಟ್ ಸ್ಟೇಜಲ್ಲಿ ನಾವು ಅವರನ್ನು ಆಟ ಆಡಿಸ್ತೇವೆ. ಅದ್ರ ಜೊತೆಗೆ ಗಿಫ್ಟ್ ಇದೆ, ಪ್ರೈಸಸ್ ಇದೆ. ಸೊ ಇದೆಲ್ಲವನ್ನ ನೀವು ನೋಡ್ತಾ ಇರಿ, ಕಾಯ್ತಾ ಇರಿ ಅದಕ್ಕೋಸ್ಕರ. ಸೊ ಫಸ್ಟ್ ಗೇಮನ್ನು ಸ್ಟಾರ್ಟ್ ಮಾಡೋಣ. ಎಸ್, ಸೊ ಫಸ್ಟ್ ಗೇಮ್ ರೆಡಿ ಆಗಿದೆ. ಸೊ ಹುಡುಗಿಯರು ಬಿಸ್ಕೆಟ್ ಹಾಕೋದಲ್ಲೇ ಎಕ್ಸ್ಪರ್ಟ್ ಅಂತೆ. ನೆಗಡಿ ಅಂತ ಹೇಳಿದ್ದು ನಾನು ಹುಡುಗಿ ಅಲ್ವಾ? ಓಕೆ, ಸೊ ಈಗ ಬಿಸ್ಕೆಟ್ಸ್ ಇದೆ. ಇದರಲ್ಲಿ ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಗೇಮ್ ಅಂತ ನಿಮಗೆ. ಸೊ ಯಾರೆಲ್ಲ ಮೇಕಪ್ ಹಾಕಿದ್ದೀರಾ? ಓ, ಐಲೈನರ್ ಹಾಕಿದ್ದು. ನೀವೇನು ಮೇಕಪ್? ಎಲ್ಲರೂ ಮೇಕಪ್ ಹಾಕಿದ್ದೀರಾ? ನಾನು ಹಾಕಿದ್ದೇನೆ. ಓಕೆ, ಫೈನ್. ಸೊ ಈಗ ನಿಮ್ಮ ಮೇಕಪ್ ಎಲ್ಲ ಬಾಯಿ ಒಳಗೆ ಹೋಗುತ್ತೆ. ಈಗ 4 ಬಿಸ್ಕೆಟ್ಸನ್ನು ನೀವು ತೊಗೊಳ್ಬೇಕು, ಓಕೆನಾ? ಸೊ 3 ಬಿಸ್ಕೆಟ್ಸನ್ನು ನೀವು ಬಾಯಿ ಒಳಗಡೆ ಹಾಕಬೇಕು. ಒಂದು ಎಕ್ಸ್ಟ್ರಾ ಬಿಸ್ಕೆಟ್ ಯಾಕೆ? ಹಾಗಲ್ಲ, ಎಕ್ಸ್ಟ್ರಾ ಕೊಟ್ಟದ್ದು ಫ್ರೀ. ಓಕೆ, ಓಕೆ, ಪ್ರೋಗ್ರಾಮ್ ಮುಂದುವರ್ಸೋಣ. ಓಕೆ, ರೆಡಿ ಇದ್ದೀರಾ? 4 ಬಿಸ್ಕೆಟ್ ಕೊಡ್ತೇನೆ. ಸೊ ನೀವು ಅದರಲ್ಲಿ 3 ಬಿಸ್ಕೆಟ್ಸನ್ನು ನೀವು ಬಾಯಿ ಒಳಗಡೆ ಹಾಕಬೇಕು. ಒಂದು ಯಾವುದೋ ತಪ್ಪಿ ಬಿದ್ದರೂ ನಿಮ್ಗೆ ಒಂದು ಎಕ್ಸ್ಟ್ರಾ ಇರುತ್ತೆ, ಎಕ್ಸ್ಟ್ರಾ ಪ್ಲೇಯರ್ ಅದು. ಓಕೆ, ರೆಡಿ ಇದ್ದೀರಾ? ಸೊ ವಿನ್ನರ್ ಆದವ್ರಿಗೆ ಹೇಳಿದ್ದಾನೆ ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ನನ್ನ ಸ್ವಲ್ಪ ಜಾಸ್ತಿ ಇಂಪ್ರೆಸ್ ಮಾಡಿದವ್ರಿಗೆ ಏನು ಸಿಗುತ್ತೆ? ಪ್ರೈಸ್. ಹಾಂ, ಸರ್ಪ್ರೈಸಾ? ಓಕೆ, ಪ್ರೈಸ್ ಸಿಗುತ್ತೆ. ಓಕೆ, ರೆಡಿ ಇದ್ದೀರಾ ಗೇಮ್? ಸೊ ಎಲ್ಲರೂ 4 ಬಿಸ್ಕೆಟ್ಸನ್ನು ತಗೊಳ್ಳಿ. ಓಕೆ, ಚಾಕ್ಲೇಟ್ ಮಾತ್ರ ನನಗೆ. ಓಕೆ, ರೆಡಿ ಇದ್ದೀರಾ ಎಲ್ಲ? ಓಕೆ, ಸೊ ಬಿಸ್ಕೆಟ್ಸ್ 4 ಇದೆ ಅಲ್ಲ? ಓಕೆ, ಸೊ ಹೇಗೆ ಆಟ ಆಡಬೇಕು ಅಂತ ಹೇಳಿದರೆ, ಹಣೆಯಲ್ಲಿಟ್ಟ ಬಿಸ್ಕೆಟ್ ನಿಮ್ಮ ಬಾಯಿಗೆ ಬಂದು ಬೀಳಬೇಕು. ಓಕೆ, ಯಾವ ರೀತಿ ಆಡ್ತೀರ ಅದು ನಿಮಗೆ ಬಿಟ್ಟದ್ದು. ಬಟ್ ಕೈಯನ್ನು ಯೂಸ್ ಮಾಡೋ ಹಾಗಿಲ್ಲ. ಇಡ್ಲಿಕ್ಕೆ ಕೈ ಯೂಸ್ ಮಾಡಬೇಕು. ಅಮ್ಮ, ಎಷ್ಟು ಟಾರ್ಚರ್ ಈ ಮಕ್ಕಳೆಲ್ಲ. ಓಕೆ, ಸೊ ಹಣೆಯಲ್ಲಿ ಬಿಸ್ಕೆಟ್ ಇಟ್ಟು ಬಿದ್ದರೆ ಇಟ್ಕೊಂಡು ಬಂದು ಇಡಬೇಕು, ಆಮೇಲೆ ಮುಟ್ಟುವಾಗಿಲ್ಲ. ಫೌಲ್ ಮಾಡ್ತೇನೆ, ಮತ್ತು ನೀವು ಹಾಕಿದ್ರು ಕನ್ಸಿಡರ್ ಮಾಡಲ್ಲ. ಓಕೆನಾ? ರೆಡಿ ಇದ್ದೀರಾ? ರೆಡಿಯಾ? ಸೊ ಓಕೆ, ನಿಮ್ಮ ಟೈಮ್ ಈಗ ಶುರು. ಎಸ್, ಕಮಾನ್ ಕಮಾನ್. ನಿರೀಕ್ಷಾ ಕೊನೆಯ ಹಂತದಲ್ಲಿ. ತಿಂದ್ಯಾ? ತಿನ್ ಮುಟ್ಲಿಕ್ಕಿಲ್ಲ, ಎಲ್ಲ ತಿನ್ಬೇಕು. ತಿನ್ನಿ, ಒಳಗಡೆ ತಿನ್ಬೇಕು. ತಿನ್ನಿ. ಓಕೆ, ನಿರೀಕ್ಷೆ ಒಂದು ಕಂಪ್ಲೀಟ್. ನೋ ಪ್ರಾಬ್ಲಮ್, ತೆಗಿಬಿಡಿ. ಹಾಂ, ಫೈನ್. ಎಸ್, ನಿರೀಕ್ಷಾ ಎರಡನೇದು. ಕ್ಲಾಪ್ಸ್ ಕೊಡಿ ಮಕ್ಕಳೇ. ನಿರೀಕ್ಷಾ ಎರಡನೇದು. ಎಸ್, ವೆರಿ ಗುಡ್. 2 ಫುಲ್ ತಿನ್ನಿ. ತಿನ್. ಓಕೆ, ಡನ್. ಎಸ್. ಈ 3 ಮಕ್ಕಳ ಒಂದು ಪರಿಸ್ಥಿತಿಯನ್ನು ನೋಡಿ. ಗೂಬು ಹಾಕ್ಬೇಕು ನೀವು. ಅರ್ಧ ಆದ್ರೂ ಬೈಟ್ ಮಾಡ್ಬೇಕು. ಇನ್ನೊಮ್ಮೆ ಹಾಕಿ. ನಿರೀಕ್ಷಾ ಕೊನೆಯ ಬಿಸ್ಕೆಟ್. ಅಟ್ಲೀಸ್ಟ್ ಮರ್ಯಾದೆಗೆ ಒಂದಾದ್ರೂ ಹಾಕಿ ಅಮ್ಮ. ಎಸ್, ನಿರೀಕ್ಷಾ ಲಾಸ್ಟ್ ಒನ್. ತಿನ್ನಿ. ವೆರಿ ಗುಡ್. ಫೈನಲಿ ಒಂದಾಯ್ತು. ಕರಿ, ಅಳ್ದಾಯ್ತು, 3 ಆಯ್ತು. ಎಸ್, ಡನ್. ಆಯ್ತು, ನಿಲ್ಸಿ. ನಾನೆಂತ ಬಿಸ್ಕೆಟ್ ಮಸಾಜ್ ಮಾಡ್ಲಿಕ್ಕೆ ಕೊಟ್ಟದ್ದ? ಓಕೆ, ಅಂತಿನ್ಪೆ.
ಎಸ್ ವಿನ್ನರ್ ನಮ್ಮನ ನಿರೀಕ್ಷೆ ಒಳ್ಳೆರ ಒಂಜಿ ಜೋರದು ಕ್ಲಾಪ್ಸ್ ಕೊಲ್ಲೆ ವೆರಿ ಗುಡ್ ಸೊ ರೆಡ್ ಬಿಸ್ಕೆಟ್ ತಿಂಡಾರ ಒಂಜಿ ಒಂಜಿ ಬಿಸ್ಕೆಟ್ ತಿಂತೀನಿ ನಮ್ಮನ ಪುದರ್ ಪ್ರಾಪ್ತಿ ಅರೆಗ್ಲ ಕ್ಲಾಪ್ಸ್ ಬರೋಣ ಓಕೆ ಸೊ ನಿಖಿಲ್ ಥರ್ಡ್ ಅನನ್ಯ ರೈಟ್ ಸೊ ಕ್ಲಾಪ್ಸ್ ರೆಡ್ ಜನ ವೇಸ್ಟ್ ಧರ್ಮಗು ಬಿಸ್ಕೆಟ್ ತಿನ್ಲೆ ನಿಗಬಹುದು ಓಕೆ ನಿರೀಕ್ಷಾ ನಿಮ್ಮ ಅಭಿಪ್ರಾಯ ಹೇಳಿ ಈ ಬಿಸ್ಕೆಟ್ ಅನ್ನ ಬಾಯಿಗೆ ಬೀಳಿಸ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ನಾವು ಬಿಸ್ಕೆಟ್ ನೆರೆದಿಯೇ ಹಾ ಐನು ಕನ್ನಡಿಂಚಂಚಮಂತೆ ಕನ್ನಡ ಆಲ್ಬಮ್ ತೂಕ ಹಾ ಅವ ಪಗತ್ ಇದೆ ಜಾರನ್ ಬರ್ತೇನೆ ಜಾರೊಂದು ಬರ್ಪುಣ ಐದೆ ಮುಟ ಬರ್ಮ ಹಾ ಅದಕ್ಕ ನಾಲಗೆರೆ ಜೊತೆನೆ ನಾಲಗೆ ತುಳು ಬರ್ಪುಜಾ ನಾಲಗೆಡು ದೆತ್ತಿನಾ ಓಕೆ ಬಾರಿ ತಿಂದೆ ತಿಂಡರಾ ಖುಷಿ ಅಣ್ಣ ಬಡಾದಿತ್ತಣ್ಣ ಬೊಕ್ಕ ಬಿಸ್ಕೆಟ್ ಮಲ್ಲ ಉಂಡತೆ ತಿನ್ಪಿನಕಲ್ನ ಬಾಯಿಲ ಮಲ್ಲ ಅವನು ಓ ಮಲ್ಲ ಅವಡು ಇನ್ನ ಬಾಯಿ ಮಲ್ಲದೆ ಚೆನ್ನಾತ್ ಬಂಗಡಿ ತಿನ್ನೋರ್ಚಿ ನಿಮ್ಮ ಅಭಿಪ್ರಾಯ ಹೇಳಿ ಯಾಕೆ ಈ ಒಂದು ಟಾಸ್ಕ್ ನಲ್ಲಿ ಫೇಲ್ ಆದ್ರಿ ನೀವು ಇಲ್ಲ ಇಲ್ಲಿ ತನಕ ಬರ್ತದೆ ಹಾ. ಇಲ್ಲಿ ಬಂದು ಈ ಸೈಡ್ ಮಾಡ್ಲಿಕ್ಕೆ ಹೋಗಾಗ ಬೀಳ್ತದೆ ಎಂತ ಮಾಡುದು ಅದಕ್ಕೆ ಹೇಳುದು ಡೈಲಿ ಇಲ್ಲಿಗೆ ಅಲ್ಲ ಇಲ್ಲಿ ಸಹ ಸೋಪ್ ಹಾಕ್ಬೇಕು ಅಂತ ಹಾಗಾದ್ರೆ ಆಗ್ತದೆ ಚಂದ ಸೋಪ್ ಹಾಕ್ತೇನೆ ಹೌದಾ ಓಕೆ ಗೊತ್ತಾಗ್ತಿಲ್ಲ ಎಸ್ ಸೊ ಖುಷಿ ಆಯ್ತಾ ಗೇಮ್ ಇಷ್ಟ ಆಯ್ತಾ ಸೊ ನೆಕ್ಸ್ಟ್ ಗೇಮ್ ಅಲ್ಲಿ ಮೀಟ್ ಆಗೋಣ ಸೊ ನಿರೀಕ್ಷಣ ಹೆಸರು ಇಲ್ಲಿ ರಿಜಿಸ್ಟರ್ ಆಗುತ್ತೆ ವಿನ್ನರ್ ಆಗಿ ಓಕೆನಾ ಒಕ್ಕೊಚ್ಚು ಬೇವಾ ಓಕೆ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ಸೊ ಫಸ್ಟ್ ಟಾಸ್ಕ್ ಹೇಗಿತ್ತು ಅಂತ ಸೊ ಹೆಣ್ಣು ಮಕ್ಕಳನ್ನ ಫಸ್ಟಿಗೆ ಹಾಕಿದ್ರೆ ಅದಕ್ಕೆ ಎನರ್ಜಿ ಸಿಗುತ್ತೆ ನಮಗೆ ಸೊ ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಸೊ ಈಗ ಬಾಯ್ಸ್ ಅನ್ನ ಕಳ್ಸೋಣ ಒಂದು ಬಾಯ್ಸಿಗೆ ಗೇಮ್ ನಡೀಲಿಕ್ಕಿದೆ ಸೊ ಗೇಮ್ ಸೆಟ್ ಅಪ್ ಪ್ಲೀಸ್ ಎಸ್ ಹಾಯ್ ಅದನ್ನು ಶ್ರುತಿಬದ್ಧವಾಗಿ ಹೇಳ್ತಾನಲ್ಲ ಹೇಗಿದ್ದಿ ಚೆನ್ನಾಗಿದೆ ನಿನ್ನ ಹತ್ರ ಮತ್ತೆ ಮಾತಾಡ್ತೇನೆ ಆಯ್ತಾ ಈಗ ಸೊ ನಿಮ್ಗೊಂದು ಟಾಸ್ಕ್ ಕೊಡ್ತೇನೆ ಸೊ ಹುಡುಗಿಯರು ಹೇಗಾಡಿದ್ರು ಗೊತ್ತುಂಟಲ್ಲ ಎಸ್ ಹುಡುಗಿಯರು ಯಾವಾಗಲೂ ಟಾಪ್ ಅಲ್ವಾ ಓಕೆ ಸಾರಿ ಹುಡುಗರು ಯಾವಾಗಲೂ ಬೆಸ್ಟ್ ಅಲ್ವಾ ಅದು ಹೇಳಲಿಕ್ಕಾಗ್ತದಾ ಓಕೆ ಸರಿ ಈಗ ಒಂದು ನಾನು ಟಾಸ್ಕ್ ಕೊಡ್ತೇನೆ ಬಲೂನ್ಸ್ ಊದಿ ಯಾರಿಗೆ ಅಭ್ಯಾಸ ಇದೆ ಇದು ಕೈ ಉದ್ದಾಯಿತು ಓಕೆ 4 ಜನಕ್ಕೂ ಅಭ್ಯಾಸ ಇದೆ ಅಲ್ವಾ ಸೊ ನಾನು ಮೂರು ಬಲೂನ್ ಕೊಡ್ತೇನೆ ಓಕೆ 3 ಬಲೂನನ್ನು ಫಸ್ಟು ಊದ್ಕೋಬೇಕು 3 ಬಲೂನನ್ನು ಫಸ್ಟು ಊದಿ ಕಟ್ಬೇಕು ಅದನ್ನು ಆಯಿತಾ ಹಾಂ ಕಟ್ಲಿಕ್ಕೆ ಅದು ರೌಂಡ್ ಹಾಕಿ ಹೀಗೆ ಕಟ್ಬೇಕಷ್ಟೇ ನಾನು ಬಲೂನ್ ಕೊಡ್ತೇನೆ ಅದನ್ನು ಊದಿದ್ದನ್ನು ನಾನು ಸೆಲೆಕ್ಟ್ ಮಾಡ್ಬೇಕು ಫಸ್ಟ್ ಓಕೆನಾ ಇಷ್ಟು ಸೈಜ್ ಓಕೆ ಅಂತ ಹೇಳಿದ ನಂತರ ನೀವು ಗಂಟು ಹಾಕಬೇಕು ಸಣ್ಣದು ಊದುದಲ್ಲ ಓಕೆ ಇಷ್ಟು ಸೈಜ್ ಓಕೆ ಅಂತ ಹೇಳಿದ ನಂತರ ನೀವು ಗಂಟು ಹಾಕಬೇಕು 3 ಬಲೂನ್ಸನ್ನು ಊದಿ ಇಟ್ಕೊಳ್ಬೇಕು ಮತ್ತೇನು ಮಾಡಬೇಕು ನಿಮಗೆ ಚೇರ್ ಎಂತಕ್ಕೆ ಕೊಟ್ಟದ್ದು ಕೂತ್ಕೊಳ್ಳಿಕ್ಕ ಅಲ್ಲ ಚೇರಲ್ಲಿ ಬಲೂನ್ ಇಟ್ಟು ಅದರಲ್ಲಿ ಕೂತು ಬಲೂನನ್ನು ಬ್ಲಾಸ್ಟ್ ಮಾಡಬೇಕು ಓಕೆನಾ ರೆಡಿ ಇದ್ದೀರಾ ಅರ್ಥ ಆಯ್ತಾ ಹಿಂಗೆಂತ ಬೇಜಾರಮ್ಮ ಬ್ರೇಕ್ಫಾಸ್ಟ್ ಆಗಲಿಲ್ವಾ ಸ್ಮೈಲ್ ಮಾಡು ಸ್ಮೈಲ್ ಮಾಡಲ್ಲವ ಓಕೆ ರೆಡಿ ಇದ್ದೀರಾ ಅರ್ಥ ಆಯ್ತಾ ಗೇಮ್ 3 ಬಲೂನನ್ನು ಫಸ್ಟ್ ಊದ್ಕೋಬೇಕು ಕರೆಕ್ಟ್ ಸೈಜಿಗೆ ಊದ್ಕೋಬೇಕು ಅಣ್ಣ ಆ್ಯಂಕರ್ ನಾನಿದ್ದೇನಣ್ಣ ಈಚೆ ನೋಡು ಊದ್ಕೋಬೇಕು ಮತ್ತು ಗಂಟು ಹಾಕಬೇಕು ಆಮೇಲೆ 3 ಬಲೂನನ್ನು ಚೇರಲ್ಲಿಟ್ಟು ಬ್ಲಾಸ್ಟ್ ಮಾಡಬೇಕು ಯಾರು ಫಸ್ಟ್ ಎಲ್ಲ ಬಲೂನನ್ನು ಬ್ಲಾಸ್ಟ್ ಮಾಡ್ತಾರೆ ಅವರು ವಿನ್ನರ್ ಓಕೆ ರೆಡಿ ಇದ್ದೀರಾ ರೆಸ್ಪಾಂಡ್ ಮಾಡಿ ರೆಡಿ ಇದ್ದೀರಾ ಎಸ್ ಸೊ ಬಲೂನ್ಸ್ ಕೊಡ್ತೇನೆ ನಿಮಗೆ ರೆಡಿಯಾ ಓಕೆ ಸೊ 3 ಬಲೂನನ್ನು ಊದುವಂಥ ಟೈಮ್ ಸ್ಟಾರ್ಟ್ ಸೊ ನೀವು ಬಲೂನನ್ನು ಊದಿ ನನಗೆ ತೋರಿಸ್ಬೇಕು ಇಷ್ಟು ಸಾಕು ಅಂತ ಹೇಳಿದ ನಂತರ ನೀವು ನಾಟ್ ಹಾಕಬೇಕು ಓಕೆ ಕಮಾನ್ ಸಪೋರ್ಟ್ ಮಾಡಿ ಎಲ್ಲ ಚಪ್ಪಳೆ ಇಲ್ಲ ಊದ್ಬೇಕು ಎಸ್ ಊದ್ಬೇಕು ಕಮಾನ್ ಸ್ವಲ್ಪ ಊದು ಎಸ್ ಡನ್ ಸ್ವಲ್ಪ ಊದು ಬೇಗ ಊದು ಹೌದು ಬಲೂನ್ ಚೆನ್ನಾಗಿದೆ ಊದು ಎಸ್ ಡನ್ ನಾಟ್ ಹಾಕಿ ಹೆಂಗಾದ್ರೂ ನಾಟ್ ಹಾಕಿ ಸಾಕು ನಾಟ್ ಹಾಕಿ ಅಯ್ಯಯ್ಯೋ ಬಲೂನ್ ಎಲ್ಲೋಯ್ತು ನಾಟ್ ಹಾಕಿ ಗೊತ್ತಾಗ್ತಿಲ್ವಾ ನಾಟ್ ಹಾಕಿ ಓಕೆ ಡನ್
ಅಯ್ಯಯ್ಯ ನಾಟಕಕ್ಕೆ ಬರ್ತಿಲ್ವಾ? ಇರೋ ನಿಂಗೆ ನಾನೇ ಹೆಲ್ಪ್ ಮಾಡ್ತೇನೆ. ಕೊಡಿಚೆ ನೀವು ಊದಿ ಕೊಡು. ಧರ್ಮಕ್ಕೆ ನಾನೊಂದು ಪಾರ್ಟಿಸಿಪೇಟ್ ಮಾಡೋದಾಯ್ತು. ಎಸ್, ನಿಮ್ಮ ಬಲೂನ್ ಜಾಗ್ರತೆ. ಹೇಳ್ಕೊಳ್ಬೋದು ಯಾರಾದ್ರೂ. ಒಂದು ಕೆಲಸ ಆಡು, ಒಂದು ಆಚೆನ ತಗೋ ನೀನು. ಕಮಾನ್ ಎಲ್ಲ ಚಪ್ಪಾಳೆ ಕೊಡಿ. ಎಸ್, ಓದಿ ಹಾ, ಗಂಟಾಕ್ಲಿಕ್ಕೆ ಆಗ್ತಿಲ್ವಾ? ಗಂಟಾಕ್ಲಿಕ್ಕೆ ನಿಂತದ್ದ ಅಂತ ನೀನು. ಹಾ, ಹೊಡಿಬೇಕು ಇದು ಹೇಳ್ಬಿಟ್ಟು ಹೊಡಿಯೋ. ಹೀರೋ ಗಂಟಾಕಕ್ಕಾಗ್ತಿಲ್ಲ. ಯಾರಾದ್ರೂ ಬನ್ನಿ, ಯಾರಾದ್ರೂ ಹೆಲ್ಪಿಗೆ ಬನ್ನಿ. ಯಾರಾದ್ರೂ ಅವನಿಗೆ ಗಂಟಾಕ್ಲಿಕ್ಕೆ ಹೆಲ್ಪ್ ಮಾಡಿ. 3 ಬಲ ನೋಡ್ದಾಯ್ತಾ? ಚೆಕ್. ಊದ್ಲಿ ನಾನೇ ಹಾಕ್ಬೇಕಾ? ನಾನು ಹ್ಯಾಕರ್ ಎಂತ ಅಂತಾರೆ ಗೊತ್ತಾಗ್ತಿಲ್ಲ. ಓಕೆ, ಸಾಕು ಗೇಮ್ ನಿಲ್ಸಣ. ನಿಲ್ಸು ಆಯ್ತಣ್ಣ, ಅವನು ಹೊಡ್ದಾಯ್ತು ಎಲ್ಲ. ಫೋರ್ಸ್ ಹಾಕಿ ಕೂತ್ಕೊಳ್ಳೋ. ವೆರಿ ಗುಡ್. ಗಂಟಾಕ್ಲಿಕ್ಕಾ? ಉಡಿಸು ವೆರಿ ಗುಡ್. ನೀನು ಒಳ್ಳೆ ಸೌಂಡ್ ಮಾಡ್ತೀಯ ಆಯ್ತಾ? ಇರಿ ಬಲೂನ್ ಮಾರ್ತಾ ಇದ್ದೇನೆ ನಾನು. ಹೀರೋ ಇಲ್ಲಿ ಆದದ್ದು ಯಾವುದಿಲ್ಲ. ಜೋ ಹಾರಿಪುರ ಆಯ್ತಾ? ಯಬ್ಬಾ ಸೆಕೆಂಡ್ ಪ್ರೈಸ್ ಇಲ್ಲ ಆಯ್ತಾ? ಕೂತ್ಕೊಂಡ್ ಫಸ್ಟ್ ಬೇಜಾರಾಗ್ಬೇಡ್ವೋ, ಪ್ರೈಸ್ ಕೊಡ್ತಾರೆ ಲಾಸ್ಟಿಗೆ ಆಯ್ತಾ? ವೆರಿ ಗುಡ್. ಅವನಿಗೊಂದು ಕ್ಲಾಪ್ಸ್ ಕೊಡಿ, ಒಳ್ಳೆ ಚೆನ್ನಾಗಿ ಹಾರಿ ಹೋದ. ಆ್ಯಂಡ್ ನಮ್ಮ ಕ್ಲಿಯರ್ ವಿನ್ನರ್ ಮೋನಿಶ್ ವಿಟ್ಲಾ. ಸೊ ಅವ್ರಿಗೊಂದು ಕ್ಲಾಪ್ ಬರಲಿ. ಇವರಿಬ್ರಿಗೂ ಸಹ ಕ್ಲಾಪ್ಸ್ ಕೊಡಿ, ಲಾಸ್ಟಿಗೆ ಹೊಡೆದ್ರಲ್ಲ. ಓಕೆ, ವೆರಿ ಗುಡ್. ಇದು ಮಕ್ಕಳ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. छोटा बच्चा जान के ना कोई आंख दिखाना रे, टुपी टुपी टप टप, टुपी टुपी टप टप. छोटा बच्चा जान के ना कोई आंख दिखाना रे, टुपी टुपी टप टप, टुपी टुपी टप टप. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಎಸ್, ಸೊ ನಮ್ಮ ವಿನ್ನರ್ ಇದ್ದಾರೆ ಇಲ್ಲಿ ಮೋನಿಶ್ ವಿಟ್ಲಾ. ಆಲ್ವೇಸ್ ನನ್ನ ತಮ್ಮ ಅಲ್ವಾ, ನಾನು ಹಾಗೆ, ನಮ್ದೆಲ್ಲ ಹಾಗೇನಲ್ವಾ, ವಿನ್ನರ್ಸ್ ನಾವೆಲ್ಲಿ ಹೋದ್ರು. ಹೇಳಿ ವಿನ್ನರ್ ಸ್ಪೀಚ್. ಎಂತ ಸ್ಪೀಚ್? ಹೇಗೆ ಹೊಡ್ದಿ ಅನ್ನೋದು. ಅದು ಕೂತ್ಕೊಂಡು ಹೊಡೆದದ್ದು. ಕೂತ್ಕೊಂಡು ಹೊಡಿಯಕ್ಕೆ ಏನೆಲ್ಲ ಶ್ರಮ ಪಟ್ಟಿ ಅದು ಹೇಳಿ. ಓದಿದೆ ಬಾಯಲ್ಲಿ ಬಾಯಲ್ಲಿ ಊದಿ ದೊಡ್ಡ ಆಯ್ತು. ಕೈಲಿ ಕಟ್ಟಿದೆ, ಕೆಳಗೆ ಹಾಕಿದೆ, ನೆಕ್ಸ್ಟ್ ಬೆಲ್ಲನ್ನು ಓದಿದೆ, ಹಾಗೆ ಮಾಡಿದೆ. ಟೋಟಲ್ 3 ಬೆಲ್ಲನ್ನು ಕಟ್ಟಿದೆ. ನಂತರ ಒಂದೊಂದು ಬೆಲ್ಲ ಎಂತ ನೀನು ಲ್ಯಾಬಲ್ಲಿ ಇದೆಯಾ? ರಿಪೋರ್ಟ್ ಬರಿತಾ ಇದ್ದಾನೆ. ಓಕೆ, ಸೊ ಎಷ್ಟು ಖುಷಿ ಆಯ್ತು ನಿಂಗೆ ಆಫ್ಟರ್ ಅ ಲಾಂಗ್ ಟೈಮ್ ಸ್ಪಂದನಕ್ಕೆ ಬಂದಿದ್ಯಾ, ಇಲ್ಲೊಂದು ಗೇಮ್ ಆಡ್ತಾ ಇದ್ಯಾ ಚಿಲ್ಡ್ರನ್ಸ್ ಡೇಗೆ. ಯಾರಾದ್ರೂ ಈ ಥರ ನಿಂಗೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡಿಸಿದಾರಾ? ಎಸ್, ಎಕ್ಸಾಕ್ಟ್ಲಿ. ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿ ಆಯ್ತಾ? ಓಕೆ, ಹೇಳಿ. ನೋಡಿದ್ರೆ ತುಂಬ ಸಮಯ ಆಯಿತು. ನಿಮ್ಮನ್ನು ಕೂಡ ನೋಡಿದ್ರೆ ಸಮಯ ಆಯಿತು. ಅಕ್ಕ ಅಲ್ಲ ಹಾಗೆ ಹೇಳಿದ್ದು. ಹಾಗೆ ಹೇಳಿದ್ದು ಕಣು, ನಾನು ಡವ್ ಮಾಡ್ತಾನೆ. ಕೊಡು ಅವನಿಗೆ ಮೈ ಕೊಡು. ಎಸ್, ನಮ್ಮ ಅತಿ ಬುದ್ಧಿವಂತ ಅರ್ಚಿತ್ ಏನಾದರೂ ಮಾತು ಹೇಳಿ, ಒಳ್ಳೊಳ್ಳೆ ಮಾತುಗಳು, ಹಿತವಚನವನ್ನ ಹೇಳಿ. ಕೊಟೇಶನ್ ಹೇಳಿ. The children of today will make the India of tomorrow. The way we bring them up will determine the future of tomorrow. ಇಂದಿನ ಮಕ್ಕಳು ನಾಳಿನ ಭಾರತವನ್ನು ನಿರ್ಮಿಸುತ್ತಾರೆ. ನಾವು ಅವರನ್ನು ಬೆಳೆಸುವ ರೀತಿ
ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎನ್ನುತ್ತಿದ್ದರು ಜವಾಹರ್ಲಾಲ್ ನೆಹರು. ಎಸ್, ಯಾರದು ಜವಾಹರ್ಲಾಲ್ ನೆಹರು? ಚಾಚಾ ನೆಹರು. ಯಾರು ಅಂತ ಕೇಳಿದ್ ನಾನು, ಯಾರವರು? ಗೊತ್ತಿಲ್ಲ. ಯಾಚಿಲ್ಲ, ಅಮ್ಮ ಹೇಳಿಲ್ಲಲ್ಲ. ಎಂತಾಯ್ತು? ನಾನು ಸುಸ್ಸು ಬರ್ತದೆ ಅನ್ಕೊಂಡೆ. ಇನ್ನು ಕೊಡ. ಹಾ, ಇಂಡಿಯಾದ ಫಸ್ಟ್ ಪ್ರೈಮ್ ಮಿನಿಸ್ಟರ್. ವೆರಿ ಗುಡ್. ಫಸ್ಟ್ ಪ್ರೈಮ್ ಮಿನಿಸ್ಟರ್, ಸತ್ಯ ಅಲ್ಲ? ಹೌದು. ಓಕೆ. ಗೊತ್ತುಂಟು, ಪಾಸ್ ನಾನು. ತಗೋ, ಮಾತಾಡು. ಈ ಟೈಮಲ್ಲಿ ನಿಂಗೆ ಯಾವ ಸಾಂಗ್ ನೆನಪು ಬರ್ತದೆ? ಒಂದೆರಡು ಲೈನ್ ಬಿಡು ಅಲ್ಲಿಗೆ. ಓಂಕಾರನಾದ ಪ್ರಿಯ. ನೋಡಿ, ನಾ ಹೇಳ್ದಲ್ಲ, ಹಾಡು. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ, ದಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ, ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ನೀವು ಅಲ್ಲೇನು ಹಾಡು ಕೇಳೋದು? ಇವ್ರು ಮೂವರು ಇಲ್ಲಿ ಹಾಡಿರ್ಬೋದು, ಬಟ್ ರಿಯಲ್ ಟ್ಯಾಲೆಂಟ್ ಮೋನಿಶ್ ವಿಟ್ಲ ಅವ್ರು ಹಾಡ್ತಾರೆ ಈಗ. ಸೊ ನಮ್ಮ ಮೋನಿಶ್ ವಿಟ್ಲ ಅವರು ಹಾಡ್ತಾರೆ. ಯಾವುದು ನಿಮ್ಮ ಫೇವ್ರೆಟ್ ಸಾಂಗ್? ಹಾಡಿ. ಸಿಂಗಾರ ಸಿರಿಯನಾ? ಬರೋದಿಲ್ಲ, ಅಷ್ಟು ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಹಾಡು. ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರಗೆ ಬಾಮಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸೋರಸೋ ಛಾಯೆ, ಏ ಮಂದಹಾಸ ಅಹನದು ಮೇಯ ಶ್ರಾವಣ ಮಾಸ. ಗೊತ್ತಿಲ್ಲ, ಅಷ್ಟೇ ಬರೋದು. ವೆರಿ ಗುಡ್, ಕ್ಲಾಪ್ಸ್. ಕೇಳಿದ್ಯಾ ನಮ್ಮ ಡಾನ್ಸರ್ ಸಿಂಗರ್ ಆದದ್ದು? ಅವನಾಗೆ ಮಲ್ಟಿ ಟ್ಯಾಲೆಂಟೆಡ್. ಯಾರನ್ನ ನೆನಪು ಮಾಡ್ಕೊಂಡು ಹಾಡಿದ್ದು? ಅಮ್ಮನನ್ನ? ಅಮ್ಮನಿಗೆ ಬೇರೆ ಸಾಂಗ್ ಆಡಬೇಕು, ಅದಲ್ಲ. ಓಕೆ, ನೀವು ಹಾಡಿ ಒಂದು. ನಮ್ಮ ಟಾಪ್ ಸಿಂಗರ್, ಒಂದು ಚಪ್ಪಾಳೆ ಬರಲಿ ಅವ್ನಿಗೆ. ಹಾಡಿ. ರುದ್ರವೀಣೆ ಮಿಟಿಯುತ್ತಿರುವುದು ಯಾಕೋ ಕಾಣಿ, ರುದ್ರವೀಣೆ ಮಿಟಿಯುತ್ತಿರುವುದು. ಜೀವಧಾಣೆಯಂತೆ ತಾನೇ, ಜೀವಧಾಣೆಯಂತೆ ತಾನೇ ನುಡಿಯುತ್ತಿರುವುದು ಯಾಕೋ ಕಾಣಿ, ರುದ್ರವೀಣೆ ಮಿಟಿಯುತ್ತಿರುವುದು. ಎಸ್, ವೆರಿ ಗುಡ್. ನಮ್ಮ ಆಲ್ವೇಸ್ ಫೇವ್ರೆಟ್ ಸಿಂಗರ್ ನೀನು. ಸೊ ಪ್ರಥಮ್ ಮ್ಯಾಂಗ್ಳೂರ್ ನಮ್ಮೊಟ್ಟಿಗಿದ್ದಾರೆ. ಸೊ ಅವ್ರು ಕೂಡ ಒಳ್ಳೆ ಸಿಂಗರ್. ಸೊ ಹಾಡ್ತಿರಲ್ಲ, ಬಟ್ ಒಂದು ಕಂಡೀಷನ್, ಸ್ಮೈಲ್ ಮಾಡ್ಕೊಂಡು ಹಾಡಬೇಕು. ಓಕೆ, ಹಾಡಿ. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ನಿನ್ನ ಜೊತೆ ನನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಹಾಗೆ ಇಲ್ಲ, ಏನು ಇದರ ಸೂಚನೆ, ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನಿಂದು ನಿನಗರ್ಪಣೆ,
ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಎಸ್, ವೆರಿ ಗುಡ್. ಹಾಂ, ಅದು ಮೈಕ್ ನನಗೆ ಅದು ದೊಡ್ಡ ಮೈಕೆಲ್ಲ ಆಗಬೇಕು, ಇದೆಲ್ಲ ಆಗಲ್ಲ. ಓಕೆ, ಸೊ ಖುಷಿ ಆಯಿತು ನಿಮ್ಮನ್ನೆಲ್ಲ ಮೀಟ್ ಆಗಿ. ಹೇಗೇನಾ ಆಟ ಆಡಿ ಖುಷಿ ಆಯ್ತಲ್ಲ? ಸೊ ನೆಕ್ಸ್ಟ್ ಗೇಮಲ್ಲಿ ಸಿಗೋಣ, ಓಕೆನಾ? तू जानू वानू जो कहता है बीवी तेरी हूँ लगता है सामे मोर सामे, सामी सामी जो कहती हूँ मर्द मेरा तू लगता है सामे मोर सामे, तेरे पीछे पीछे चलूं जैसे, तेरे पीछे पीछे चलूं जैसे मंदिर की सीढ़ी पे चढ़ूं सामे, तेरे बगल बैठूं ऐसे जैसे शिव के बगल गौरी मोर सामे, वो डगर जहाँ तेरी नजर ले जाए ऐसा मैं, अरे सामे आजा सामे, बलम सामे परम सामे सनम सामे, अरे सामे आजा सामे, बलम सामे परम सामे सनम सामे. घुटने पे लेके पिया लुंगी लपेटे पिया, घुटने पे लेके पिया लुंगी लपेटे पिया, दिल मेरा धक से करे सावे, मुंह में दबा के पिया कस कस चबाए जो ये सर तन पर चढ़े सोवे, जब तू चीखे चिल्ला के बोले सामे, अरे सामे आजा सामे, बलम सामे परम सामे सनम सामे, अरे सामे आजा सामे, बलम सामे परम सामे सनम सामे. ಸೊ ಸೂಪರ್ ಆಗಿ ಡ್ಯಾನ್ಸ್ ಮಾಡಿರುವಂಥ ಇವರಿಗೆ ಹೋಗುತ್ತೆ ಈ ಚಾಕ್ಲೇಟ್. ಇವರಿಗೆ ಈ ಚಾಕ್ಲೇಟ್ ಹೋಗುತ್ತೆ. ಚಾಕ್ಲೇಟ್ ಬೇಕಾ? ಯಾರು ಚಂದ ಡ್ಯಾನ್ಸ್ ಮಾಡಿದ್ದು? ನೀನು? ಸತ್ಯ ಹೇಳಿ, ಇವರಲ್ಲಿ ಯಾರು ಚಂದ ಡ್ಯಾನ್ಸ್ ಮಾಡಿದ್ದು? ಇವರಲ್ಲಿ ಒಬ್ಲಿ ಲಕ್ಲಿ. ಇಷ್ಟು ಜನದಲ್ಲಿ ಯಾರು ಚಂದ ಡ್ಯಾನ್ಸ್ ಮಾಡಿದ್ರು? ಇಷ್ಟು ಜನರಲ್ಲಿ ಯಾರು ಚಂದ ಡ್ಯಾನ್ಸ್ ಮಾಡಿದ್ರು? ಹಾಂ ಹಾಂ, ಶ್ರೀಮಾನ್ಯ ಯಾರು ಚಂದ ಡ್ಯಾನ್ಸ್ ಮಾಡಿದ್ದು? ನೀವೇನಾ? ಇದು ನಿಮಗೆ ಬೇಕಾ? ಬೇಕಾ? ತಗೊಳ್ಳಿ. ಸೊ ಈಗ ನೀವು ಚಾಕ್ಲೇಟ್ ತಿಂತೀರಿ, ಇವ್ರಿಗೆಲ್ಲರಿಗೆ ಗೇಮ್ ಕೊಡೋಣ, ಓಕೆನಾ? ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಓಯ್, ಓಕೆ, ರೆಡಿ ಇದ್ದೀರಾ ನೀವು? ಓಕೆ, ಸೊ ನಿಮ್ಮ ಒಬ್ಬ ನೀವೆಲ್ಲಿಗೆ? ರಿಲೇ ಇಲ್ಲ ಇಲ್ಲಿ. ಓಕೆ, ರೆಡಿ ಇದ್ದೀರಲ್ಲ? ಸೊ ಪ್ರಾಪರ್ಟೀಸ್ ಬರಲಿಯಾ? ಎಸ್. ಓಕೆ, ರೆಡಿ ಇದ್ದೀರಲ್ಲ ಆಟ ಆಡಲಿಕ್ಕೆ? ಸೊ ನಿಮಗೆ ನನಗೆ ಅನಿಸುತ್ತೆ ಮಕ್ಕಳು ಪಾಪ ಸುಸ್ತಾಗಿರ್ತದೆ, ದೂರದಿಂದ ಬಂದದಲ್ಲ, ನಿಮ್ಗೊಂದು ಜ್ಯೂಸ್ ಕೊಟ್ಟರೆ ಹೇಗಿರ್ತದೆ? ಜ್ಯೂಸ್ ಕುಡಿತೀರಲ್ಲ? ನೀವು ಬೇಡ ಹೇಳ್ತೀರಾ? ಓಕೆ, ಎಲ್ಲರಿಗೆ ಜ್ಯೂಸ್ ಕೊಡ್ತೇವೆ, ಇವಳೊಂದೊಂದು ಸೈಜ್ಕೊಳ್ಳಿ ಆಯಿತಾ? ಓಕೆ, ಸೊ ಜ್ಯೂಸ್ ಬರುತ್ತೆ ನಿಮಗೆ, ಎಲ್ಲರೂ ಜ್ಯೂಸ್ ಕುಡಿಬೇಕು. ನಿಮ್ಮ ಜ್ಯೂಸ್ ಹಿಡ್ಕೊಂಡು ನಿಂತ್ಕೊಳ್ಬೇಕು ಅಷ್ಟೇ. ಓಯ್ ಬನ್ನಿ, ಇಲ್ಲಿ ಬನ್ನಿ ಮೇಡಮ್. ಹಾಂ, ಕುಡಿಬಾರ್ದು ಈಗ, ಹಿಡ್ಕೊಂಡು ನಿಂತ್ಕೊಳ್ಬೇಕು. ಸೊ ರೆಡಿ ಇದ್ದೀರಾ? ಅಯ್ಯ, ಜ್ಯೂಸ್ ಸಿಕ್ಕಿದಾಗ ಏನು ಖುಷಿ ಅಲ್ಲ. ಖಾಲಿ ಜ್ಯೂಸ್ ಹೀಗೆ ಕುಡಿತೀರೋ? ಸ್ಟ್ರಾ ಬೇಡವಾ ನಿಮಗೆ? ಎಸ್, ಒಬ್ಬೊಬ್ರಿಗೆ ಒಂದೊಂದು ಸ್ಟ್ರಾ ಕೊಡ್ತಾನೆ, ತಗೊಳ್ಳಿ. ಓಕೆ, ಸೊ ಜ್ಯೂಸ್ ರೆಡಿ ಇದೆ ಅಲ್ಲ? ಬಟ್ ಟ್ವಿಸ್ಟ್ ಏನು ಅಂತ ಹೇಳಿದರೆ, ಸ್ಟ್ರಾನ ಕಟ್ ಮಾಡಿದ್ದೇವೆ. ಓಕೆ, ಸೊ ಸ್ಟ್ರಾನ ಕಟ್ ಮಾಡಿದ್ದೇವೆ. ನೀವು ಹೇಗೆ ಕುಡಿತೀರಿ ನಿಮಗೆ, ಆದರೆ ಸ್ಟ್ರಾ ತೆಗೆದು ಕುಡಿಯೋಗಿಲ್ಲ. ಯಾರು ಜಾಸ್ತಿ ಕುಡಿತಾರೆ ಅವರು ವಿನ್ನರ್, ಓಕೆನಾ? ರೆಡಿಯಾ? ಸೊ ನಾನು ಟೈಮ್ ಅಪ್ ಹೇಳುವಾಗ ಎಲ್ಲರೂ ನಿಲ್ಲಿಸ್ಬೇಕು. ರೆಡಿ ಇದ್ದೀರಲ್ಲ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಎಸ್, ಎಲ್ಲ ಕ್ಲಾಪ್ಸ್ ಕೊಡಿ. ಹುಷಾರಾಗಿ ಕುಡೀರಿ, ಸ್ಟ್ರಾ ತೆಗಿಯೋಗಿಲ್ಲ. ಇನ್ನೊಬ್ರು ನೋಡಿ ಕುಡಿಬಾರ್ದು, ಅಲ್ಲಿ ನೋಡಿ ಕುಡಿಬೇಕು. ವೆರಿ ಗುಡ್. ಜ್ಯೂಸ್ ಚಂದ ಉಂಟಾ?
Yes. Yes. ಸೊ ಕುಡೀರಿ. ಸೊ ಟೈಮ್ ಅಪ್ ಹೇಳಿದಾಗ ನಿಲ್ಲಿಸ್ಬೇಕು. ಯಾರ್ದು ಹೈಯೆಸ್ಟ್ ಆಗಿದೆ ನೋಡ. ಕುಡಿತಿದ್ದೀರಾ, ಗಾಳಿ ಇಳಿತಾ ಇದ್ದೀರಾ? ಬರ್ತಿಲ್ವಾ? ಓಕೆ, ಟೈಮ್ ಅಪ್. ಹಾ, ಅಷ್ಟುಂಟು ಜ್ಯೂಸು? ಓ, ಇಷ್ಟೇ ಖಾಲಿ ಆಗಿರೋದು, ಆಗ ಗೂಚಿದೆ ಖಾಲಿ ಆದದ್ದು. ಓಕೆ, ಎಲ್ಲರದ್ದು ಸೇಮೇ ಇದೆ. ಓಕೆ, ಈ ಮೇಡಮ್ ಸ್ವಲ್ಪ ಕುಡ್ದಿದ್ದಾರೆ. ವೆರಿ ಗುಡ್. ವೆರಿ ಗುಡ್. ಸೊ ಇವಳು ಹೈಯೆಸ್ಟ್ ಕುಡ್ದಿದ್ದಾರೆ. ಸೊ ಈ ಲೈನ್ ಕ್ರಾಸ್ ಆಗಿದೆ. ವೆರಿ ಗುಡ್. ಕ್ಲಾಪ್ಸ್ ಬನ್ನಿ. ಎಸ್, ಇದು ಮಕ್ಕಳ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. छोटा बच्चा जान के ना कोई आंख दिखाना रे टुपी टुपी टप टप टुपी टुपी टप टप छोटा बच्चा जान के ना कोई आंख दिखाना रे टुपी टुपी टप टप टुपी टुपी टप टप. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಓಕೆ, ಜ್ಯೂಸ್ ಇಷ್ಟ ಆಯ್ತು ಎಲ್ಲರಿಗೂ? ಸೊ ಜ್ಯೂಸ್ ಮತ್ತೆ ಕುಡೀರಿ, ಸ್ವಲ್ಪ ಮಾತಾಡುವಲ್ಲ. ನೀವ್ಯಾಕೆ ಕೂಗುದು? ಓಕೆ, ಸೊ ಈಗ ಫಸ್ಟ್ ಯಾರು ಹೇಳ್ತಾರೆ? ನಮ್ಮ ವಿನ್ನರ್ ಸ್ಪೀಚ್ ಎಂತ ಹೇಳುದು? ಖುಷಿ ಆಯ್ತಾ ಇವತ್ತು ಆಟ ಆಡಿ ಚಿಲ್ಡ್ರನ್ಸ್ ಡೇಗೆ ಬಂದು? ಹಾ, ಖುಷಿ ಆಯ್ತು. ಅಷ್ಟೇನಾ? ಬೇರೆಂತ ಆಗ್ಲಿಲ್ವಾ? ಇಲ್ಲ. ಓಕೆ, ವಿನ್ನರ್ ಆಗ್ತೀರಿ ಅಂತ ಅನ್ಕೊಂಡಿದ್ರಾ? ಹಾ, ಅನ್ಕೊಂಡಿದ್ರಾ? ಯಾರು ಹೇಳಿದ್ದು ಫಸ್ಟಿಗೆ? ವಿನ್ನರ್ ಆಗ್ತೇನೆ ಅಂತ ಗೊತ್ತಿತ್ತಾ? ಹಾ. ಹೇಗೆ ಗೊತ್ತಿತ್ತು? ಗೊತ್ತಿಲ್ಲ. ಓ, ಅದು ಗೊತ್ತಿಲ್ಲ. ಓಕೆ, ಸೊ ಡಾನ್ಸ್ ಮಾಡಿ ಖುಷಿ ಆಯ್ತಾ ನಿಮ್ಗೆ? ಹಾ. ಹಾ, ಸೊ ಮೈಕ್ ಒಬ್ಬಳು ಕೈ ಕೊಡಿ. ಹಾ, ನೀನು ಕೆಮ್ಮಿದ್ದು ಜ್ಯೂಸ್ ಕುಡ್ದದನಾ? ಓಕೆ, ಜ್ಯೂಸ್ ಇಷ್ಟ ಆಯ್ತಾ? ಓಕೆ, ಜ್ಯೂಸಿದ ಆಟ ಇಷ್ಟ ಆಯ್ತಾ? ಈಗ ಸ್ಪಂದನ ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು ನಿಂಗೆ ಇಲ್ಲಿ? ನಾನಾ? ಓಕೆ, ನೆಕ್ಸ್ಟ್ ಮೈಕ್. ನಿನ್ಗೇನು ಇಷ್ಟ ಆಯ್ತು? ನಂಗೆ ಇಷ್ಟ ಆಯ್ತು. ಏನು ಇಷ್ಟ ಆಯ್ತು? ಗೇಮ್ಸ್ ಇಷ್ಟ ಆಯ್ತಾ? ಜ್ಯೂಸ್ ಇಷ್ಟ ಆಯ್ತಾ? ಓಕೆ, ಸೊ ನಿಮ್ಗೆ ಏನು ಖುಷಿ ಆಯ್ತು? ಸ್ಪಂದನಕ್ಕೆ ತುಂಬ ದಿನದ ನಂತರ ಬಂದ್ರಲ್ಲ, ಹೇಗನ್ನಿಸ್ತು? ಒಮ್ಮೆ ಹೋಗ್ಬೇಕು ಅಂತ ಅನಿಸ್ತಿದ್ಯಾ? ಇಲ್ವಾ? ಡೆಕೋರೇಷನ್ ನೋಡಿ. ವಾ, ವೆರಿ ಗುಡ್. ಚಪ್ಪಳೆ ಗುಡ್, ಚಪ್ಪಳೆ. ಎಸ್, ಸದಾ ಅಕ್ಕನನ್ನು ಪ್ರೀತಿಸುವಂತಹ, ಗೌರವಿಸುವಂತಹ, ಹೃದಯದಲ್ಲಿ ಸದಾ ಅಕ್ಕನನ್ನೇ ಇಟ್ಟು ಪೂಜಿಸುವಂತಹ ನಮ್ಮ ಸುದೀಶ್ನ. ಓಕೆ, ನಿಮ್ಗೇನು ಇಷ್ಟ ಆಯ್ತು ಇವತ್ತು? ನನಗೆ ತುಂಬ ಇಷ್ಟ ಆಯಿತು. ಏನು ಇಷ್ಟ ಆಯಿತು? ಇದು ಗೇಮ್ಸ್ ಎಲ್ಲ ಇಷ್ಟ ಆಯ್ತಾ? ಎಸ್, ಮತ್ತೆ ವಿನ್ ಆಗ್ಲಿಕ್ಕಾಗಲಿಲ್ಲ ನಿಮಗೆ? ಬ್ಯಾಡ್ ಲಕ್ ಅಲ್ವಾ? ಸೊ ಕೊಡಿ. ನಿಮ್ಗೇನು ಇಷ್ಟ ಆಯಿತು? ಎಲ್ಲ ಇಷ್ಟ ಆಯ್ತು. ಗೇಮ್ಸ್ ಎಲ್ಲ ಇಷ್ಟ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಎಂಥ ಗೇಮ್ ಇರ್ಬೋದು ಅಂತ ಅನಿಸ್ತಿದೆ ನಿಮಗೆ? ಇದೆ. ಹಾಂ, ಇದೇ ಗೇಮ್. ಎಷ್ಟು ಜ್ಯೂಸ್ ಕೊಡೋದು ನಾನು ನಿಮಗೆ? ಎಸ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಗ್ನಗ್ತಾ ಇರಿ, ಓಕೆನಾ? ಜ್ಯೂಸ್ ಕುಡೀರಿ ಎಲ್ಲ. ಓಕೆ, ಹೋಗಿ. ಎಸ್, ಸೊ ಗೇಮ್ಸ್ಗಳಾಗ್ತಾ ಇದೆ. ಬಾಯ್ಸ್, ಗರ್ಲ್ಸು, ಮಕ್ಕಳು ಎಲ್ಲರಿಗೂ ಗೇಮ್ ಇದೆ. ಬಟ್ ಈ ಗೇಮನ್ನು ಎಲ್ಲರೂ ಆಡ್ತಾರೆ. ಸೊ ಅಂಥ ಗೇಮ್ ಯಾವುದು ಅಂತ ಯೋಚನೆ ಮಾಡಿದರೆ, ಸೊ ಇದು ಹಳೆಯ ಕಾಲದಿಂದ ಬೆಳೆದು ಬಂದಂತಹ ಒಂದು ಆಟ. ಸೊ ಈ ಆಟ ಯಾವುದು ಅಂತ ನಾನು ನಿಮಗೆ ಹೇಳ್ತೇನೆ. ಬಟ್ ಅದಕ್ಕಿಂತ ಮುಂಚೆ ನನ್ನ ಪ್ರಾಪರ್ಟೀಸ್ ಬೇಕಲ್ವಾ? ಎಸ್, ನನ್ನಲ್ಲಿ ಇಷ್ಟು ಕಾರ್ಡ್ಸ್ ಇದೆ. ಸೊ ಈ ಕಾರ್ಡ್ ಒಳಗಡೆ ಏನಿದೆ ಅನ್ನೋದು ಕ್ಯೂರಿಯಾಸಿಟಿ. ಬಟ್ ವಿಷಯ ಏನಂತ ಹೇಳಿದರೆ, ಪ್ರತಿಯೊಬ್ಬರು ಇಲ್ಲಿಗೆ ಬರ್ತಾರೆ. ಸೊ ಬಂದು
ಇಲ್ಲಿ ಯಾವ ಪೇಪರನ್ನು ಪಿಕ್ ಮಾಡ್ತಾರೆ ಆ ಪೇಪರ್ನಲ್ಲಿ ಏನು ಬರ್ತಿದೆ ಅದನ್ನು ಆ್ಯಕ್ಟ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಇದು ಗೊತ್ತಾಗಿರುತ್ತೆ. ಪಿಕ್ ಆ್ಯಂಡ್ ಆ್ಯಕ್ಟ್ ಗೇಮನ್ನು ನಾವೀಗ ಮಾಡ್ತಾ ಇದ್ದೇವೆ. ಸೊ ಎಲ್ರಿಗೂ ಚಾನ್ಸ್ ಸಿಗುತ್ತೆ ಇದರಲ್ಲಿ. ಸೊ ಎಲ್ಲರೂ ಬರ್ತಾರೆ, ಅವರವರ ಪೇಪರನ್ನು ಪಿಕ್ ಮಾಡ್ತಾರೆ, ಮಕ್ಕಳು ಗೆಸ್ ಮಾಡಬೇಕು. ಸೊ ಯಾರು ತುಂಬ ಸ್ಪೀಡಾಗಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವರು ವಿನ್ನರ್ ಆಗ್ತಾರೆ. ಸೊ ಅದನ್ನು ನಾನು ಡಿಕ್ಲೇರ್ ಮಾಡ್ತೇನೆ. ಆ್ಯಂಡ್ ಪದೇ ಪದೇ ಹೇಳ್ತಾ ಇದ್ದೇನೆ, ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಟ್ಟಂತಹ ಒಂದು ಮಗುವಿಗೆ ಸ್ಪೆಷಲ್ ಪ್ರೈಸ್ ಕೂಡ ಇದೆ. ಸೊ ಫಸ್ಟ್ ಗೇಮನ್ನು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ದೊಡ್ಡ ದೊಡ್ಡ ಮಕ್ಕಳನ್ನು ಕರೆಯೋಣ. ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ಬರು ಬರ್ತಾರೆ. ಬಟ್ ವಿಷಯ ಏನು ಅಂತ ಹೇಳಿದರೆ, ಇದರಲ್ಲಿ ಯಾವುದು ಸಿಗ್ಬೋದು ಅದು ಅವರ ಲಕ್ಕಿಗೆ ಬಿಟ್ಟಿರೋದು. ಸೊ ಈಸಿದ್ದು ಸಿಗ್ಬೋದು, ಟಫಿದ್ದು ಸಿಗ್ಬೋದು. ಬಟ್ ಉಳಿದ ಮಕ್ಕಳೆಲ್ಲ ಅದನ್ನು ಗೆಸ್ ಮಾಡಬೇಕು. ಸೊ ಯಾರು ಬೇಗ ಗೆಸ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾರೆ ಅವರು ವಿನ್ನರ್ ಆಗ್ತಾರೆ. ಸೊ ಫಸ್ಟ್ ಯಾರನ್ನು ಕರೆಯೋಣ? ಎಸ್, ಆಬ್ವಿಯಸ್ಲಿ ಪ್ರಾಪ್ತಿ ಅವರನ್ನು ಕರೆಯೋಣ. ಸೊ ಪ್ರಾಪ್ತಿ, ವೆಲ್ಕಮ್. ಸೊ ಈಗ ಪಿಕ್ ಆ್ಯಂಡ್ ಆ್ಯಕ್ಟ್ ಆಗಿರೋದ್ರಿಂದ ನೀವು ಮಾತಾಡಬಾರ್ದು. ಈಗದಿಂದ ನಿಮ್ಮ ಮುಖ ಬಾಯಿ ಕ್ಲೋಸ್. ಸೊ ಬಾಯಿಯನ್ನು ಕ್ಲೋಸ್ ಮಾಡ್ಬೇಕು. ಏನು ಲಿಪ್ ಮೂಮೆಂಟ್ ಅವ್ರು ನಥಿಂಗ್ ಏನು ಮಾಡುವಾಗಿಲ್ಲ. ಸೊ ಪ್ರಾಪ್ತಿ ಇದರಿಂದ ಒಂದು ಪಿಕ್ ಮಾಡಿ ಏನು ಆ್ಯಕ್ಟ್ ಮಾಡ್ತಾರೆ ಅದನ್ನೆಲ್ಲ ಮಕ್ಕಳು ನೀವು ಗೆಸ್ ಮಾಡಬೇಕು. ಓಕೆನಾ? ಗೆಸ್ ಮಾಡ್ತೀರಲ್ಲ? ಓಕೆ. ಸೊ ಗೆಸ್ ಮಾಡಿದ ತಕ್ಷಣ ನಿಮ್ಗೆ ಟೈಮ್ ಮುಗಿಯುತ್ತೆ. ಸೊ ಎಷ್ಟು ಸ್ಪೀಡಾಗಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಿ ಅದರ ಮೇಲೆ ಯಾರು ವಿನ್ನರ್ ಅಂತ ಡಿಸೈಡ್ ಮಾಡ್ತೇವೆ. ಓಕೆನಾ? ರೆಡಿ ಇದ್ದೀರಾ? ಸೊ ರೆಡಿ ಇದ್ದೀರಲ್ಲ ಮಕ್ಕಳೇ? ಇಷ್ಟೇ ಎನರ್ಜಿಯಾ? ಓಕೆ. ಹಾಗೆ ಸೊ ಪ್ರಾಪ್ತಿ ರೆಡಿ ಇದ್ದೀರಲ್ಲ? ಎಸ್. ಪಿಕ್ ಮಾಡಿ ತೋರಿಸುವಾಗಿಲ್ಲ. ಸೊ ಪಿಕ್ ಮಾಡಿದ ತಕ್ಷಣ ನನ್ನ ಕೈಯ ಬದಿಗಿಟ್ಟು ನೀವು ಓದಬೇಕು ಆ್ಯಂಡ್ ಪೇಪರನ್ನು ನನಗೆ ಕೊಡಬೇಕು. ಓಕೆನಾ? ರೆಡಿ, ತಗೊಳ್ಳಿ. ಓದರ ಬರ್ಪುಣತೆ ಕನ್ನಡ. ಓಕೆ, ಸ್ಟಾರ್ಟಾ? ಯುವರ್ ಟೈಮ್ ಸ್ಟಾರ್ಟ್ ನೌ. ಗೊತ್ತಿಲ್ವಾ? ನಾನು ದೊಡ್ಡವಳಾದಾಗ ಗೆಸ್ ಮಾಡಿ ನಾವೆಲ್ಲ ಮೇಲೆ ಹೋಗ್ತೇವೆ. ಅವ್ರು ಯಾರು? ಈಜ್ಬೇಕಾ? ಒಂದು ಅಕ್ಷರ ಮೇಲೆ ನಾವೆಲ್ಲ ಮೇಲೆ ಮೇಲೆ ಉಸಿರಾಡಿ. ಸ್ಟೆಪ್ ಅದು. ಇಂಗ್ಲಿಷ್, ಕನ್ನಡ, ಹಂಚ್ ಮೇಲೆನಾ? ಗುರುಗಳು ಸರ್, ಇವಳು ಅವಳು ಗುರು ಶಿಷ್ಯರು, ಸೀನಿಯರ್, ಓಕೆ, ಜೂನಿಯರ್. ಹಾ, ಕೂಲ್, ರಿಲ್ಯಾಕ್ಸ್. ಸೀನಿಯರ್ ಮಾಸ್ಟರ್, ಸೀನಿಯರ್ ಮಾಸ್ಟರ್, ನೆಕ್ಸ್ಟ್ ಸೀನಿಯರ್ ಹೆಡ್ ಮಾಸ್ಟರ್, ಹೈಸ್ಕೂಲ್ ಹೆಡ್ ಮಾಸ್ಟರ್, ಗುರು ಹೆಡ್ ಮಾಸ್ಟರ್, ಗುರು ನಾಳೆ, ನಾಳೆ. ಆಕಾಶ, ನಾನು ಪ್ರೈಮ್ ಮಿನಿಸ್ಟರ್, ಸೀನಿಯರ್ ಜೂನಿಯರ್, ಸೂಪರ್ ಸೀನಿಯರ್, ಸೀನಿಯರ್ ಕಾಲೇಜ್,
Senior teacher. Senior head. Senior head. Teachers Day. Teacher. Parents Day. Father's Day. Mother's Day. Children's Day. ದೊಡ್ಡವರು. Teacher. Head. Principal. Road. Head seat. Down. Parents. College. Teacher. Head ಮೇಲೆ. College. School. Senior. ಮೇಲೆ. Headmaster. Topper. Principal. ತಲೆ ಮೇಲೆ. ಹಾ? ನಾಳೆ. ಇವತ್ತು. ನಾಳೆ. ಅಯ್ಯಯ್ಯೋ ಆಯ್ತು. ಲೀಡ್ ನಾಯಕ. ಬಟ್ ಚೆನ್ನಾಗಿ ಆಕ್ಟ್ ಮಾಡಿದ್ಲ ಅಲ್ವಾ? ಸೊ ಈಗ ನೆಕ್ಸ್ಟ್ ಯಾರು ಬರ್ತಾರೆ? ಯಾರು ತುಂಬಾ ಧೈರ್ಯ ಮಾಡ್ತಾರೆ? ಎಸ್, ಬನ್ನಿ. ರೆಡಿಯಾ? ತೆಗಿತೀರಾ? ಬಾಯಲ್ಲಿ ಏನು ಹೇಳೋಗಿಲ್ಲ. ಬಾಯಲ್ಲಿ ಏನು ಹೇಳ್ಬಾರ್ದು. ಓದಿದ್ರಾ? ಅರ್ಥ ಆಯ್ತಾ? ಎಸ್. ಸೊ ಆಕ್ಟ್ ಮಾಡಬೇಕು. ಬಾಯಲ್ಲಿ ಏನು ಹೇಳೋಗಿಲ್ಲ. ರೆಡಿಯಾ? ಎಸ್, ಸ್ಟಾರ್ಟ್. ಊಟ ತಿನ್ನುವುದು. ಕಿಟ್ಟಿ. ಉಪ್ಪಿನಕಾಯಿ. ಊಟ. Cake. ಹಪ್ಪಳ. ಅವತ್ತದು ಕೇಕ್. ಆಕ್ಟ್ ಮಾಡಿ. ಅದೊಂದು ಬಿಟ್ಟು ಬೇರೆ ಏನಾದ್ರು ಮಾಡಿ. ಹಾ, ಅದೇ ಇಲ್ಲಿಗೆ ಹೋದ್ ನಂತರ ಎಲ್ಲಿ ಹೋಗ್ತದೆ? ಹೊಟ್ಟೆಗೆ ಹೋಗ್ತದ? ಬೇರೆ ಟ್ರೈ ಮಾಡಿ. Hotel. ಅದ್ರಲ್ಲಿ ಏನೆಲ್ಲ ಇರ್ತದೆ ಅದೆಲ್ಲ ಟ್ರೈ ಮಾಡಿ. ವರ್ಡ್. ಯಾವ ಫಿಲ್ಮ್ ಅನ್ನು ನಾನು ಹಾಕಿಲ್ಲ ಇಲ್ಲಿ. ಸಿಂಪಲ್ ತಿಂಡಿ ಅಲ್ಲೇ ಹೇಳಿ. ಹಾ, ಹೇಳಿ ಟ್ರೈ ಮಾಡಿ. ಫಸ್ಟ್ ಲೆಟರ್ ಪಾ ನೋಡಾಕಲ್ಲ ಇಂದೆ. ಫಸ್ಟ್ ಲೆಟರ್ ಬರೋರು ಇಜ್ಜಿ ಜವತ್ತು ಇರ್ಬ ಗೆಸ್ಟ್ ಮಾಲ್ ಪಾಡು ದಾದಾಪುರ ಪಾಡ್ದಿಪ್ಪೆ ರೈಟ್. ಪಲಾವ್. ಕ್ಲಾಸ್. ನೀವು ಆಕ್ಟ್ ಮಾಡಿದ್ದಲ್ಲ, ಅವ್ರಿಗೆ ಗೆಸ್ಟ್ ಮಾಡಿದ್ದು. ಬಿರಿಯಾನಿ ಹೇಗೆ ಆಕ್ಟ್ ಮಾಡಬೇಕು? ಬಿರಿಯಾನಿಲಿ ಏನಿರುತ್ತೆ? ಹಾ, ಚಿಕನ್ ಅನ್ನು ಹೆಂಗ್ ತಿಂತಾರೆ? ಹಾ, ಅದೇ ಆಕ್ಟ್ ಮಾಡಬೇಕು. ಬಿರಿಯಾನಿ ನೀನು ಅಲ್ಲುಜು ತರ ತಿನ್ನೋದನ್ನ. ಕ್ಲಾಪ್ಸ್ ಕೊಡಿ. ಬಾ ನೀನೇ ಬಾ. ಎಸ್, ನಮ್ಮನ್ನ ನೆಕ್ಸ್ಟ್ ಕಂಟೆಸ್ಟೆಂಟ್ ಇದ್ದಾರೆ. ಎಸ್, ಅಯ್ಯ ಸ್ಮೈಲ್ ಮಾಡೋದು ನೋಡು. ಓಕೆ, ಬಾಯಲ್ಲಿ ಏನು ಹೇಳ್ಬಾರ್ದು. ಓಕೆ, ಅರ್ಥ ಆಯ್ತಾ? ಎಸ್, ರೆಡಿ. ಏನ್ ಹೇಳ್ಬಾರ್ದು. ಓ ದೇವಾ, ನಾವು ನನ್ನ ಇದ್ದಿರಲ್ಲ, ಬೇರೆ ಏನಾದ್ರು ಹೇಳಿ. ನನ್ನನ್ನು ಬಿಟ್ಬಿಡಿ. ಮಕ್ಕಳ ದಿನ. ಹುಡುಗರು. ಕರೆಕ್ಟ್, ವೆರಿ ಗುಡ್. ಏ ಬಾರೋ ಇಲ್ಲಿ. ಅದೇನ್ ಆಕ್ಟ್ ಮಾಡಿದ್ ನೀನು? ಹೀಗೆ ತೋರಿಸಿದ್ದು ಹುಡುಗರಿದಾರಲ್ಲ ಅವರನ್ನು ತೋರಿಸಿದ್ದು. ಅಂದ್ರೆ ಇವ್ರು ಹುಡುಗರು ಅಂತ ಅನ್ಸ್ಲಿಲ್ಲ ನಿಂಗೆ? ಅನ್ಸ್ತಾ ಹೋಗೋಕಾಯ್ತಾ? ಕ್ಲಾಪ್ಸ್.
ಕ್ಲಬ್ಸ್ ಕೊಡಿ. ಒಳ್ಳೆಗೆ ಆಕ್ಟ್ ಮಾಡಿದ್ದಾನೆ. ನೆಕ್ಸ್ಟ್ ನಮ್ಮ ನಿರೀಕ್ಷಾ ವಿಟ್ಲದಿಂದ. ಅವಳಿಗೆ ಬಸ್ಸಿಗೆ ಲೇಟ್ ಆಯ್ತು ಹಾಗೆ ಫಸ್ಟಿಗೆ ತೋರಿಸ್ಬಾರ್ದು. ಅರ್ಥ ಆಯ್ತಾ? ರೆಡಿ? ರಾಧೆ ಕರೆಕ್ಟ್. ಯಾವ್ವ ನೆಕ್ಸ್ಟ್ ಬನ್ನಿ. ನೀವು ಬರೋದಿಲ್ಲ? ನೆಕ್ಸ್ಟ್ ಯಾರು ಬರ್ತೀರಾ? ಹಾ ಬನ್ನಿ. ಅಲ್ಲಿದ್ದಾರಾ? ಬಂದ್ ಅಬ್ಬಾ. ಓಕೆ ಆಚೆ ತಿರು. ಸ್ಮೈಲ್ ಮಾಡಲಿ ಒಂದು. ನಮಸ್ತೆ ಹೇಳು. ಹಾ ಎಲ್ಲ ಹೇಳ್ತಾರೆ. ತೋರಿಸ್ಬೇಡ. ಚೂ ಹೇಳ್ಬಾರ್ದು. ರೆಡಿಯಾ? ಸ್ಟಾರ್ಟ್. ಚುಪ್. ಸ್ಟೆಪ್. ಪಾಕಿಸ್ತಾನ್. ನೀನ್ ಯಾರಿಗ ಕಳ್ಳ ಅಂದದ್ದು? ಮೋನಿಶಿಗ ಕಳ್ಳ ಅಂತ ಅಂದಿ. ವೆರಿ ಗುಡ್, ಚೆನ್ನಾಗಿ ಆಕ್ಟ್ ಮಾಡಿದಲ್ಲ, ಸೂಪರ್. ಎಸ್, ನೆಕ್ಸ್ಟ್ ಯಾರು ಬರ್ತೀರಿ? ಕೆಲವೇ ಜನರಿಗೆ ಅವಕಾಶ ಬೇಕು. ಎಸ್, ತಗೋ ಮೋನಿಶ್. ಓಕೆ, ತೋರಿಸ್ಬೇಡು. ಕಾಣಿತಾ? ಜೈ. ಕಾಣಲಿಲ್ಲ. ಓಕೆ, ಕೀಬೋರ್ಡ್. ಅದೇ ನೀನ್ ಮೇಲಿಂದ ಕಂಪ್ಯೂಟರ್ ಓದ್ತದ, ಕೆಳಗೆ ಇಟ್ಕೊಂಡು ಓದ್ಬೇಕು. ನೀನ್ ಕುಳ್ಳ ಅಲ್ಲ, ಹೋಗು. ಓಕೆ, ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ? ಎಸ್, ಇದೆಲ್ಲಿಂದಮ್ಮ? ಕಲ್ಯಾಣ್ ಜುವೆಲ್ಲರ್ಸ? ಆರ್ಟಿಷಿಯಲ್ಲ, ಹೇಳ್ಬಾರ್ದು ಅದನ್ನೆಲ್ಲ. ತೆಗೀರಿ. ಸೊ ಫಸ್ಟ್ ಆಟ ಆಡ್ತಿರೋದಲ್ಲ, ನಿಮ್ಮ ಹೆಸರೇನು? ಕಶ್ವಿ. ಎಸ್, ವೆರಿ ಗುಡ್. ತೋರಿಸ್ಬಾರ್ದು, ಅರ್ಥ ಆಯ್ತಾ? ಹೇಳ್ಬಾರ್ದು. ಓಕೆ, ರೆಡಿ? ಗೆಸ್ ಮಾಡಿ. ಧರ್ಮಗೊಂದು ಪೇಪರ್ ವೇಸ್ಟ್ ಮಾಡಿದ್ಯಲ್ಲಮ್ಮ. ಅದನ್ನ ಹೇಳ್ತಾರ, ಅವ್ರಿಗೆ ಕಾಣಿಸುತ್ತೆ ತಾನೆ. ಆಯ್ತು, ಒಂದು ಕ್ಷಮಿಸ್ಬಿಟ್ಟು ಒಂದು ಕೊಡ್ತೀನಿ ಆಯ್ತಾ? ಹಾಗಾದ್ರೆ 2 ಗೇಮ್ ಆಯ್ತಲ್ಲ ನಿಂಗೆ. ಓಕೆ, ನೀ ಹೇಳ್ಬಾರ್ದು ಬಾಯಲ್ಲಿ. ಎಷ್ಟನೇ ಕ್ಲಾಸ್ ನೀನು? 5th ಓದ್ತಿಯಲ್ಲ. ಅದನ್ನ ಸ್ಟೈಲ್, ಫಾಂಟ್ ಸ್ಟೈಲ್ ಅದು. ಮೆಲ್ಲ ಹೇಳ್ಬಾರ್ದು. ರೆಡಿ, ಸ್ಟಾರ್ಟ್. ಆಹಾ, ಕರೆಕ್ಟ್ ಸರ್. ಅವಳು ಹೆದರಿಕೆ ಆಗಿದ್ದಾಳೆ. ಕ್ಲಾಪ್ಸ್ ಕೊಡಿ. ಒಂದು ನಿಮಿಷ, ಅದು ಆಕ್ಟ್ ಮಾಡಿದ್ರಲ್ಲ, ನಾನು ಹೇಳ್ತೇನೆ, ನೀವು ಅದನ್ನು ಆಕ್ಟ್ ಮಾಡ್ಬೇಕೀಗ. ರಾಮ, ಸೀತೆ, ಗೊತ್ತಿಲ್ಲ. ಕೃಷ್ಣ, ವಿಷ್ಣು. ವೆರಿ ಗುಡ್, ಚೆನ್ನಾಗಿ ಬರುತ್ತೆ. ಓಕೆ, ಆಯ್ತು. ನಾಗವಲ್ಲಿ ಗೊತ್ತಿಲ್ಲ? ಆಪ್ತಮಿತ್ರ ನೋಡು, ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಯಾರು? ಇನ್ನು ಕೆಲವೇ ಕ್ಷಣ. ನಮ್ಮ ಬ್ಯೂಟಿಫುಲ್ ಹೀರೋಯಿನ್ ಬಂದಿದ್ದಾರೆ. ನಾನು ತೆಗೆದುಕೊಡ್ತೇನೆ. ಓಕೆ, ಎಸ್, ಹೇಳ್ಬಾರ್ದು ಬಾಯಲ್ಲಿ. ಓಕೆ, ರೆಡಿ, ಸ್ಟಾರ್ಟ್. ಇದ್ರಲ್ಲಿ ಇದ್ದದನ್ನು ಹೇಳ್ಬೇಕು. ಹಿಂಗಂತ ಹೋಗ್ಬಿಟ್ರೆ
ಗುರುಗಳು ಗುರುಗಳು ಬರೆಯುವುದು ಶಿಕ್ಷಕ ಇದ್ರಲ್ಲಿ ಗುರು ಶಿಷ್ಯರು ಯಾಕಮ್ಮ ಅಷ್ಟು ಓಡೋಗ್ತಿದ್ಯಮ್ಮ? ನಿಂಗೆ ಎಂತ ಸಿಕ್ಕಿದ್ದು? ಅಲ್ಲಿದ್ದಾರಲ್ಲ ಅವ್ರನ್ನ ತೋರಿಸ್ಬೋದಿತ್ತಲ್ಲ. ಎಸ್, ಚಪ್ಪಾಳೆ ಕೊಡಿ ಚಪ್ಪಾಳೆ. ಎಸ್, ಇನ್ನು 4 ಜನಕ್ಕೆ ಅವಕಾಶ. ಯಾರು ಬರ್ತೀರಾ? ಸಾನ್ವಿ ಬಿಟ್ಟ ಬಾ. ಓಕೆ, ಗೌನ್ ಎಲ್ಲಿಂದಮ್ಮ? ಗೌನ್ ಎಲ್ಲಿಂದ? ಕಲ್ಯಾಣ ಎಲ್ಲಿಂದ? ಕಲ್ಯಾಣ್ ಜ್ಯುವೆಲರ್ಸಲ್ಲಿ ಡ್ರೆಸ್ ಸಿಗ್ತದಾ? ಹೌದಾ? ಓಕೆ, ಚೆನ್ನಾಗಿದೆ. ಆಯ್ತಾ, ಈಗ ತೋರಿಸ್ಬಾರ್ದು, ಹೇಳ್ಬಾರ್ದು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಇರಿ, ನಾನು ಹೇಳ್ತೇನೆ, ಓದಿ. ಹೇಳ್ಬಾರ್ದು. ಗೊತ್ತಾಗ್ಲಿಲ್ಲ, ನಾನು ಹೇಳ್ತೇನೆ. ಹಾಗೇನಾ? ಬಾಯಲ್ಲಿ ಹೇಳ್ಬಾರ್ದು, ಕೇಳಿತಲ್ಲ? ಓಕೆ, ಆಕ್ಟ್ ಮಾಡ್ತಾರೆ, ಗೆಸ್ ಮಾಡಿ. ಚೆನ್ನಾಗಿದೆ ಇದು. ನಾಳೆ ಎಂತ ಅಡಿಗೆ? ಪಾನಿಪುರಿ ಚಂಬುರಿ ಒಡಿಸು ಗೆಸ್ ಮಾಡಿ. ಜ್ಯೂಸ್ ಗೆಸ್ ಮಾಡಿ. ಶುಗರ್ ಕೇನ್ ಜ್ಯೂಸ್ ಹಾಗೆ ನಾನು ಇನ್ನೊಬ್ರನ್ನ ಕರಿತೇನೆ. ಯಾರಾದ್ರೂ ಇನ್ನೊಬ್ರು ಬರ್ತೀರಾ? ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಬನ್ನಿ. ಓಕೆ, ಹೇಳ್ಬಾರ್ದು ನೀವು ಅಕ್ಕನ ಪಾರ್ಟಿ ಅಲ್ಲ. ನೋಡ, ನಾವೆಲ್ಲ ಭೂಮಿಯಲ್ಲಿ ನಾವು ಹೋಗ್ತೇವೆ, ನಮ್ಗೆ ಬುದ್ಧಿ ಇಲ್ಲ. ನಾವೆಲ್ಲರೂ ಒಬ್ಬ ಈಗ ಹೇಳಿಗಿಲ್ಲ, ಕರೆಕ್ಟ್ ಆನ್ಸರ್. ಚಪ್ಪಾಳೆ ಕೊಡಿಯಾ? ಓಕೆ, ಸೊ ನೆಕ್ಸ್ಟ್ ಯಾರು ಬರ್ತಾ ಇದ್ದೀರಾ? ಸೊ ಯಾರು ಆಕ್ಟ್ ಮಾಡ್ತೀರಾ? ಯಾರಿಲ್ವಾ? ಪ್ರಥಮ್. ಯಾರು? ಅರ್ಚೇತ್ ಅಲ್ಲ, ಅವನು. ಏಯ್, ಆಚೆ ಕ್ಯಾಮರಾ ಕಾಣು. ಹಾಗೆ ಗೆಸ್ ಮಾಡಿ. ಹೇಳ್ಬಾರ್ದು. ನಾನು ಸಿಂಗರ್, ನಾನು ಬಾಯಿ ಮೂವ್ಮೆಂಟ್ ಮಾಡಬಾರ್ದು, ಬಾಯಿ ಮೂವ್ಮೆಂಟ್ ಮಾಡಬಾರ್ದು. ಏನೋ ಮಾಡ್ತಾ ಇದ್ದೀಯ? ಸಿಂಪಲ್ ಕಣ ಇದು. ನಾನು ಆಂಕರ್, ನಾನು ಮೇಲೆ ಹೋಗಿ ಏನಾಯ್ತು? ಸಿಂಗಲ್ ಸ್ಟಾರ್.
ಹೇಳಿದ್ದೇನೆ. ಯಾರದು ನನ್ನ ಹೆಸರು ಹೇಳಿದ್ದು? ನಾನು ಆ ಥರ ಮಾಡ್ತೇನಾ? ಓಕೆ ಓಕೆ, ನನ್ನ ಆ್ಯಕ್ಟಿಂಗ್ ಯಾರು ಮಾಡಿ ತೋರಿಸ್ತೀರಾ? ಬರ್ತೀಯಾ? ಬಾ 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 ಮೋನಿಶ್ ಬಾ. ನೀ ನನ್ನ ತಮ್ಮಲ್ವೋ? ಬಾ. ನನ್ನ ಥರ ಮಾಡಬೇಕು, ಓವರ್ ಆ್ಯಕ್ಟಿಂಗ್ ಮಾಡಬಾರ್ದು. ಹಾಂ, ನಾನು ಹೇಗಿರ್ತಾರೆ ಆ್ಯಕ್ಟ್ ಮಾಡು. ಓಕೆ, ಸೊ 2 ಇದೆ. ಯಾರು ಗೆಸ್ ಮಾಡ್ತೀರಿ? ಹಾ, ಬಾ ಅಮ್ಮ ಬಾ. ಅಕ್ಕ ನಾನು ಮೀರಿಸುವಂತ ಪ್ರತಿಭೆ ನಾನೇ ಕೊಡ್ತೇನೆ ನೋಡಿ. ಓಕೆ, ತೋರಿಸ್ಬಾರ್ದು. ಓದ್ಲಿಕ್ಕೆ ಬರುತ್ತಾ? ಗೊತ್ತಾಗ್ತಿಲ್ವಾ? ಅಷ್ಟೇ, ಕನ್ನಡ ಗೊತ್ತಾಗುದಿಲ್ಲ ಅಮ್ಮ. ಒಂದು ನಿಮಿಷ. ಗೊತ್ತಾಗ್ತಿಲ್ವಾ? ಅಕ್ಕ ನನ್ ಕರೀಲ? ಬೇಕಾ ಅಕ್ಕ? ಆ ಅಕ್ಕ ಬೇಕಂತೆ. ಬಾ ಬಾ ಬಾ. ಹೇಳ್ಬಾರ್ದು. ಚೆಕ್. ಹಾ, ಮಾತಾಡ್ಬಾರ್ದು. ಶೀತ. ದೊಡ್ಡ ಸ್ಮೈಲ್. ಟೈಗರ್. ಗಂಧದ ಗುಡಿ. ಗಂಧದ ಗುಡಿ. ಕಾಡು. 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 ಅರಣ್ಯ. ವನ. ಕಾಡು. 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 ಆನೆ. ನವಿಲು. ಮರಗುಟ್ಟಿಕ. ಕಾಡ್ಬೆಟ್ಟು. ಕಾಡು ಆನೆ. ಕಾಡಾನೆ. ಕಾಡಾನೆ. ಆಸ್ಟ್ರಿಚ್. ಕಾಣಸಿ. ಪಿಂಕ್. ಕಾಡು. ಕಮಲ್ವರಿ. ಬರ್ಡ್. ಪಿಂಕ್ ಕಲರ್. ಬ್ಲಾಕ್ ಕಲರ್. ಪಿಂಕ್ ಕಲರ್. ಓ, ಪಿಂಕ್ ಕಲರ್ ಬರ್ಡಾ? ಎಂತ ಮರ? ಕಾಟ್ನೆಯ? ಕಾಟ ಅಲ್ವಾ? ಕಾಡು ಪ್ರಾಣಿ. ಕಾಡು ಹಕ್ಕಿ. ಇದು ಇರುವೆ. ಕಾಡು ಹಕ್ಕಿ. ಕಾಡು ಪಕ್ಷಿ. ಕಕ್ಕರೆ. ಅಯ್ಯೋ, ಕಾಡು ಆನೆ ತರ ಇನ್ನೊಂದು. ನೀರಾನೆ. ಹೇ? ಜಿರಾಫು. ಜಿರಾಫು. ಅದಕ್ಕೆ ಜಯ ಇಲ್ವೋ? ನವಿಲ. ಪಿಗ್. ಹಲ್ಲಿ. ಅಬ್ಬಾ, ನೋಡಿ ಕಾಡಲ್ಲಿ ಪಿಂಕ್ ಇರುತ್ತಾ? ಕಾಡಲ್ಲಿ ಪಿಂಕ್ ಇರುತ್ತೆ. ನಿಖಿಲ್ ದಾಳೆ ಅಲ್ಲಿ ಗುಲೊಂದು ಬಾತರ್ ಬರೋ. ಇದು ಮಕ್ಕಳ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. छोटा बच्चा जान के ना कोई आंख दिखाना रे टुपी टुपी टप टप. टुपी टुपी टप टप. छोटा बच्चा जान के ना कोई आंख दिखाना रे टुपी टुपी टप टप. टुपी टुपी टप टप. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಎಸ್, ನೋಡಿದ್ರಲ್ಲ, ಸೊ ಪಿಕ್ ಆ್ಯಂಡ್ ಆ್ಯಕ್ಟಲ್ಲಿ ಎಷ್ಟು ಚೆನ್ನಾಗಿ ಮಕ್ಕಳು ಆ್ಯಕ್ಟ್ ಮಾಡಿದ್ರು ಅಂತ. ಕೆಲವರು ಇನ್ನೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಟಾಸ್ಕ್ ರೆಡಿ ಆಗಿದೆ, ಅದನ್ನು ನಾವು ಮಾಡಿಬಿಡೋಣ. ಸೊ ಪಿಕ್ ಆ್ಯಂಡ್ ಆ್ಯಕ್ಟ್ ಎಲ್ಲಿರುತ್ತೋ ಅಲ್ಲಿ ಪಿಕ್ ಆ್ಯಂಡ್ ಸ್ಪೀಕ್ ಕೂಡ ಇರುತ್ತಲ್ವಾ. ಕೆಲವರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅದು ಮಾತಾಡಲಿಕ್ಕೆ ಬಂದರೆ
ಲುಟ್ಟಸ್ ಪಟಾಕಿ. ಸೊ ಇಲ್ಲಿ ಯಾರು ಲಕ್ಷ್ಮಿ ಪಟಾಕಿ ಇದ್ದಾರೆ ಅಂತ ನನಗೆ ಗೆಸ್ ಮಾಡಬೇಕು. ಅದ್ರ ಜೊತೆಗೆ ನಿಮಗೂ ತೋರಿಸ್ತೀನಿ ಯಾರು ಎಷ್ಟೆಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಸೊ ಇದರಲ್ಲಿ ತುಂಬ ಪೇಪರ್ಸ್ ಇದೆ, ಅದನ್ನು ಬಂದು ಚೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಅದರಲ್ಲಿ ಏನಿದೆ ಅದರ ಬಗ್ಗೆ ಮಾತಾಡ್ತಾರೆ. ಸೊ ಸೂಪರ್ ಆಗಿ ಮಾತಾಡಿ ಇಂಪ್ರೆಸ್ ಮಾಡೋರು ಇದರ ವಿನ್ನರ್ ಆಗ್ತಾರೆ. ಸೊ ಅವರನ್ನ ವೆಲ್ಕಮ್ ಮಾಡೋಣ. ಫಸ್ಟ್ ಯಾರು ಮಾತು ಅಂತ ಹೇಳುವಾಗ ಒನ್ ಅಂಡ್ ಓನ್ಲಿ ನನಗೆ ನಿರೀಕ್ಷಾ ಬಿಟ್ಲಾ ನೆನಪಾಗುವಂಥದ್ದು. ಸೊ ಅವರನ್ನ ವೆಲ್ಕಮ್ ಮಾಡೋಣ. ಸೊ ನಿರೀಕ್ಷಾ ಬಿಟ್ಲಾ ನೆಕ್ಸ್ಟ್ ಇರ್ಬಲ್ಲೆ ಅವೇ ಬಾಲೆ ಕೈ ಏರ್ ನಂದು ಗೊತ್ತಾಯ್ತು ಎಂಕ್. ಸೊ ಗೇಮ್ ಅರ್ಥ ಆಯ್ತಲ್ಲ ನಿಮಗೆ? ಸೊ ನಿಮಗೆ ಮೈಕ್ ಬೇಕಲ್ಲ ಮಾತಾಡಲಿಕ್ಕೆ? ಈಗ ನಾನು ನೋಡ್ತೇನೆ. ಹಾಂ ನೋಡ್ದೆ ಅಂತ ಹಾಗೆ ನೋಡ್ಲಿಕ್ಕಿಲ್ಲ. ಸೊ ನಿರೀಕ್ಷಾ ಇದರಲ್ಲಿ ಒಂದು ಪೇಪರ್ ಚೂಸ್ ಮಾಡಿ ಆ್ಯಂಡ್ ಏನಿದೆ ವಿಷಯ ಹಾಂ ಓಪನ್ ಮಾಡಿ. ಎಸ್ ಏನಿದೆ? ಶಿಕ್ಷಣ. ಹಾಂ ಶಿಕ್ಷಣ. ನಾನೊಂದು ಕಲ್ತಿದ್ದೇವೆ, ಅದು ಬರುತ್ತೋಗಿದೆ. ಸೊ ಮೈಕ್ ಕೊಡ್ತಾನೆ. ಸೊ ಈಗಲೇ ನೀವು ಏನು ಅನ್ಸುತ್ತೆ ಅದನ್ನು ಮಾತಾಡ್ಬೇಕು. ಈಗಲೇ ಮಾತಾಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿರೀಕ್ಷಾ ಶೆಟ್ಟಿ ಬಿಟ್ಲ. ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿಗರಿಯಸಿ. ನಮ್ಮನ್ನು ಹೆತ್ತ ತಾಯಿಯಾಗಿ ಸಲಹುತ್ತಿರುವ ಮಣ್ಣು ಇವೆರಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ಆದ್ದರಿಂದ ಹೆತ್ತ ತಾಯಿ ಹಾಗೂ ಭೂಮಿ ತಾಯಿಗೆ ವಂದಿಸುತ್ತಾ ನಾನಿವತ್ತು ಶಿಕ್ಷಣದ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಎಜುಕೇಷನ್ ನಮಗೆ ಮುಂದೆ ಶಿಕ್ಷಣ ನಮಗೆ ಮುಂದೆ ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆಯಬೇಕೆಂದರೆ ಶಿಕ್ಷಣ ಬೇಕು. ಶಿಕ್ಷಣವಿದ್ದರೆ ಮುಂದೆ ಜೀವನದಲ್ಲಿ ಏನನ್ನು ಸಾಧಿಸಬಹುದು. ನಾವು ಹೇಳು ಎಂತ ಹೇಳುದು ಈಗ ಹೇಳಿದೆ ಅಷ್ಟು ಮಾತಾಡ್ತಿ ನನಗೆ ಬರುವುದಿಲ್ಲ. ಎಸ್ ಚಪ್ಪಾಳೆ ಕೊಡಿ. ವೆರಿ ಗುಡ್. ಸೊ ಶಿಕ್ಷಣ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಶಿಕ್ಷಣ ಅಂತ ಹೇಳಿದ್ರೆ ಶಿಕ್ಷಣ ಆಯ್ತಾ. ಈಗ ನೆಕ್ಸ್ಟ್ ನಮ್ಮ ಅರ್ಚಿತ್ ಬರ್ತಾ ಇದ್ದಾರೆ. ಪ್ಲೀಸ್ ಎಲ್ಲರೂ ಗೌರವ ಕೊಟ್ಟವ್ರನ್ನ ವೆಲ್ಕಮ್ ಮಾಡಿ. ಒಂದು ಸಾಕು ಎರಡು ಏನೋಕೆ? ಅಮ್ಮ ನಾನು ಕರಿಬೇಕಾ? ಬೇಡ. ಹೇಳ್ಕೊಡ್ಲಿಕ್ಕೆ ಸ್ಪಂದನ. ಎಸ್ ಈಗ ತುಂಬ ಈಸಿ ಟಾಪಿಕ್ ಸಿಕ್ಕಿದೆ. ವಾವ್ ಈಸಿ ಟಾಪಿಕ್. ನೋಡು ವಿಷಯ ಏನು ಅಂತ ಹೇಳಿದ್ರೆ ನೀನು ಎಷ್ಟು ಚೆನ್ನಾಗಿ ಮಾತಾಡ್ತಿ, ಮೇಡಮ್ ಅಷ್ಟು ಚಾಕ್ಲೇಟ್ ಕೊಡ್ತಾರೆ. ರೆಡಿ ಅಲ್ಲ? ಓಕೆ. ಸ್ಪಂದನ ಟಿವಿ ಅಂದರೆ ರೈಸಿಂಗ್ ಸ್ಟಾರ್. ಬೇರೆ ಪ್ರೋಗ್ರಾಮ್ ನಾನೇನು ಇದಕ್ಕೆ ಮಾಡ್ತಾ ಇರೋದಾ? ನಂದು ಎಷ್ಟು ಪ್ರೋಗ್ರಾಮ್ ಹೋಗ್ತಿದೆ ಇದರಲ್ಲಿ? ರೈಸಿಂಗ್ ಸ್ಟಾರ್ ಅಂತೆ. ಹಾಂ ಹೇಳಿ ಫುಲ್. ಸ್ಪಂದನ ಟಿವಿಯಲ್ಲಿ ತುಂಬ ಮಕ್ಕಳಿಗೆ ಅವಕಾಶ ಹಾಡಲಿಕ್ಕೆ, ಡ್ಯಾನ್ಸ್ ಮಾಡಲಿಕ್ಕೆ ತುಂಬ ಅವಕಾಶ ಸಿಗ್ತದೆ. ನಾನು ಕೇಳ್ಕೊಳ್ಳೋದು ದೇಶದಲ್ಲಿ ನಂಬರ್ 1 ಚಾನಲ್ ಆಗಬೇಕು. ವೆರಿ ಗುಡ್ ಕಣ್. ಅಷ್ಟು ಹೇಳಿದ ತಕ್ಷಣ ಬಿಟ್ಬಿಡ್ತೀನಿ. ಮಾತಾಡಿ. ಸ್ಪಂದನ ಟಿವಿಯಲ್ಲಿ ಬೆಸ್ಟ್ ಆ್ಯಂಕರ್ ಏನೋ ಹೆಸರು? ಹೇಳಿ. ಕೀರ್ತಿ ಅಂತ. ತುಂಬಾ ಆ್ಯಂಕರಿಂಗ್ ಚಂದ ಮಾಡ್ತಾರೆ. ಓಕೆ. ಸ್ಪಂದನ ಟಿವಿಯಲ್ಲಿ ಒಂದು ಡೆಕೋರೇಷನ್ ಮಾಡಿದರೆ ದೊಡ್ಡ ಫಂಕ್ಷನ್ ಥರ ಇರ್ತದೆ. ನಾವೇ ಕಣ್ ಮಾಡೋದು. ಹೇಳಿ. ಅದು ಮಾಡೋದು ಹೇಗೋ ಕೀರ್ತಿ ಅವರೇ, ಮಾಡೋದು ಹೇಗೋ ಚಂದನ ಇರ್ತದೆ. ಅಯ್ಯಯ್ಯೋ ಇಲ್ಲ ಅವರು ಇದ್ದಾರೆ ಆಯ್ತಾ. ಆಮೇಲೆ ಕ್ಯಾಮರಾಮ್ಯಾನ್ ತುಂಬ ಚಂದ ಕ್ಯಾಮರಾ ಮಾಡಿ ಸೂಪರ್ ಎಡಿಟಿಂಗ್ ಮಾಡ್ತಾರೆ. ಚಪ್ಪಾಳೆ ಕೊಡ್ರು. ಓಕೆ. ಸೊ ನಿಮಗೆ ಬಂದಿರೋ ಟಾಪಿಕ್ ಹೇಳಿ. ಅಪ್ಪ ಅಮ್ಮ. ಆಹಾ ಅಪ್ಪ ಅಮ್ಮ ಹೇಳಿ. ಅಪ್ಪ ಅಮ್ಮನ ಬಗ್ಗೆ ಹೇಳಲಿಕ್ಕೆ ಮಾತೇ ಸಾಲಲ್ಲ, ಅಷ್ಟು ಇದೆ. ಅವರಿಗೆ ಎಷ್ಟು ಇದಾದರೂ ಸಹ ನನಗೆ ಏನು ಬೇಕಾದರೂ ನನಗೆ ತಂದು ಕೊಡ್ತಾರೆ. ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ಅಮ್ಮ ಅಂತೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅಪ್ಪ ಸಹ ನನಗೆ ಎಲ್ಲಾದರೂ ಪ್ರೋಗ್ರಾಮ್ ಇದ್ದರೆ ಸಹ ನನ್ನನ್ನು ಕರ್ಕೊಂಡು ಹೋಗ್ತಾರೆ, ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ನನಗೆ ಇದು ಡ್ರೆಸ್ ಇಷ್ಟ ಆಯ್ತು ಅಂತಂದರೆ ನನಗೆ ಅದು ಸಹ ಅಮ್ಮಗೆ ತೆಗೆದು ಕೊಡ್ತಾರೆ. ಮತ್ತು ಮನೆಯಲ್ಲಿ ಸಹ ಏನಾದರೂ ಇದ್ದರೂ ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸ್ಕೂಲಲ್ಲಿ ಆಗಿರ್ಬೋದು, ಕೋಕಲಿಕ್ಯುಲರ್ ಆ್ಯಕ್ಟಿವಿಟಿಯಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ನೀನು ಹೋಗು, ನೀನು ಮಾಡಂತಲೇ ಹೇಳಿದ್ದಾರೆ. ಯಾವುದ್ರಲ್ಲಿ ಸಹ ಬೇಡ ಅಂತ ಹೇಳಲಿಲ್ಲ. ಯಾವುದ್ರಲ್ಲಿ ಸಹ ಅಪ್ಪ ಅಂತೂ
ಎಲ್ಲರಿಗೂ ಅಷ್ಟೇ, ನನ್ನದಲ್ಲ ಬೇರೆಯವರ ಅಪ್ಪ ಅಮ್ಮ ಸಹ ಹಾಗೆ ಅವ್ರ ಮಕ್ಕಳನ್ನ ತುಂಬ ಪ್ರೀತಿ ಮಾಡ್ತಾರೆ. ಅವ್ರ ಬಗ್ಗೆ ಹೇಳೋದಕ್ಕೆ ಮಾತು ಸಾಲಲ್ಲ. ಸ್ವರ್ಗ ಮೇಲಿದ್ರೂ ಸಹ ನಮಗೆ ಎಲ್ಲೇ ಸ್ವರ್ಗ ತೋರಿಸ್ತಾರೆ ಅಂತ ಅವರು ನಮ್ಮ ಅಪ್ಪ ಅಮ್ಮ. ಥ್ಯಾಂಕ್ ಯು. ಬ್ಯೂಟಿ. ಸೊ ಅಪ್ಪ ಅಮ್ಮ ಹೇಗಿರ್ಬೇಕು ಅಂತ ಹೇಳಿದ್ರೆ, ಈ ರೈಸಿಂಗ್ ಸ್ಟಾರಿಗೆ ಮಕ್ಕಳು ಬರ್ತಾರಲ್ಲ ಅವರ ಅಪ್ಪ ಅಮ್ಮನ ಥರ ಇರಬೇಕು. ಯಾಕಂತ ಹೇಳಿದ್ರೆ ಅವರೆಲ್ಲ ಕೆಲಸ ಬಿಟ್ಟು ನಿಮ್ಮ ಶೂಟಿಂಗ್ ಮುಗಿಯೋವರೆಗೂ ನಿಮ್ಮ ಜೊತೆ ನಿಲ್ತಾರಲ್ಲ, ಅವ್ರು ನಿಜವಾಗ್ಲೂ ಗ್ರೇಟ್. ಒಂದು ಚಪ್ಪಾಳೆ ಬರಲಿ ಅವ್ರಿಗೋಸ್ಕರ. ಥ್ಯಾಂಕ್ ಯು ಅಪ್ಪ ಅಮ್ಮ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಚಪ್ಪಾಳೆ ಕೊಡಿ. ಎಸ್. ಸೊ ನೆಕ್ಸ್ಟ್ ಅನನ್ಯ ಬರ್ಬೇಕು ನೋಡ. ಏನ್ ಟಾಪಿಕ್ ಬಂದಿದೆ ನಿಮ್ಗೆ? ಭಾರತ. ಓಕೆ, ಭಾರತದ ಬಗ್ಗೆ ಮಾತಾಡಿ. ನಮ್ಮ ದೇಶ ಭಾರತದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಹೇಳಬೇಕಾದ್ರೆ ತುಂಬ ಪ್ರೌಡ್ ಫೀಲಿಂಗ್ ಆಗ್ತದೆ. ಯಾಕೆಂದರೆ ನಾವು ನೆಲೆಸಿರೋದು ನಮ್ಮ ಭಾರತದಲ್ಲಿ, ಆದರೆ ನಮ್ಮ ರಾಜ್ಯ ಕರ್ನಾಟಕ ಆಗಿರ್ಬೋದು, ಆದರೆ ನಮ್ಮ ದೇಶ ಭಾರತ, ನಾವು ಅದನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಭಾರತ ಸ್ವಾತಂತ್ರ್ಯಕ್ಕಿಂತ ಮುಂಚೆ ತುಂಬ ಕಷ್ಟಪಟ್ಟಿದೆ. ಆದ್ದರಿಂದ ಈಗ ನಮ್ಮ ಭಾರತಕ್ಕೆ ಯಾವ ತಡೆಯೂ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಸೈನಿಕರು ಅಂತಲೂ ಹೇಳ್ಬೋದು. ನಮ್ಮ ಭಾರತ ದೇಶಕ್ಕೆ ತ್ಯಾಗ ಮಾಡಿದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಗೊತ್ತಿದ್ದಾರೆ. ಸೊ ನಮ್ಮ ಭಾರತದ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಸೊ ಹಾಗಾಗಿ ನಮ್ಮ ದೇಶ ಭಾರತ ಅಂತ ನಾವು ಎಲ್ಲ ಬೇರೆ ದೇಶಕ್ಕೆ ಹೋದರೂ ನಾವು ಹೆಮ್ಮೆಯಿಂದ ನಾವು ಭಾರತೀಯರು ಅಂತ ಹೇಳ್ಕೊಳ್ಬೋದು. ಎಸ್, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಯಾರು ಬರ್ತೀರಾ? ಅಸ್ಮಿತ್. ಚಪ್ಪಾಳೆ ಕೊಡ್ಬೇಕು ಮಕ್ಕಳು. ಸದಾ ನಾಚುತ್ತಾ ಇರುವಂತಹ ಅದ್ಭುತವಾದ ಪ್ರತಿಭೆ ತಗೋಣ. ಆಚೆ ತಿರುಗಿ, ಕ್ಯಾಮರಲ್ಲಿದೆ. ಓಕೆ, ಸೊ ಅವರ ಫೇವ್ರೆಟ್ ಆಕ್ಚುಲಿ ಲಕ್ ಅವರದು. ಹಾ, ಹೇಳಿ. ಹಾಡು ವಿಷಯ ಸಿಕ್ಕಿರೋದು, ಹೇಳಿ. ಲಾ 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 ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಎಸ್, ವೆರಿ ಗುಡ್. ಓಕೆ, ಹಾಂ, ಹೇಳು. ಹಾಡಿನ ಬಗ್ಗೆ ಹೇಳು ಒಂದೆರಡು. ಹೇಳಿ. ನನಗೆ ಹಾಡೋದು ಯು ಕೆ ಜಿಯಿಂದಲೇ ನನಗೆ ಇಷ್ಟ. ನನ್ನ ಫೇವ್ರೆಟ್ ಸಿಂಗರು SPB ಸರ್. ಅವರು ನನಗೆ ಇಷ್ಟ ಆದದ್ದು ಸೆಕೆಂಡ್ ಸ್ಟ್ಯಾಂಡರ್ಡ್ನಲ್ಲಿ. ಯಾಕಂದರೆ ಅವರ ಹಾಡು ನಾನು ಕೇಳಿದ್ದು ಸೆಕೆಂಡ್ ಸ್ಟ್ಯಾಂಡರ್ಡ್ನಲ್ಲಿ. ಯಾವ ಹಾಡು ಫಸ್ಟ್ ಕೇಳಿದ್ದು? ಇದೆ, ಕರುನಾಡ. ಹೌದಾ? ಓಕೆ. ಸೊ ಈಗದ್ದು ಸಿಂಗರಲ್ಲಿ ಯಾರು ಇಷ್ಟ ನಿಮಗೆ? ವಿಜಯ್ ಪ್ರಕಾಶ್. ಸಿಂಗಾರ ಸಿರಿ ಸಾಂಗ್ ಬರುತ್ತಾ ನಿಮಗೆ? ಕಲಿಯೋದನ್ನ. ಇದೊಂದು ರಿಂಗ್ ಒಂದು ಇಟ್ಟೋಗ ಆಯ್ತಾ, ತುಂಬ ಕಣ್ಣಿಗೆ ಬೀಳ್ತಾ ಉಂಟು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಚಪ್ಪಾಳೆ. ಸೊ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಯಾರು ಬರ್ತೀರಾ? ಮೋನಿಸ್. ಸೊ ಮೋನಿಶ್ ಅವರಿಗೆ ಸಿಗ್ತಾ ಇರುವಂತಹ ವಿಷಯ ದೇವರು. ಪ್ಲೀಸ್ ನನ್ನನ್ನು ಹೇಳ್ಬೇಡ ದೇವರು ಅಂತ. ದೇವರು ನಮ್ಮ ಕಣ್ಣಿಗೆ ಕಾಣುವಂತಹ ದೇವರೆಂದರೆ ಅಪ್ಪ ಅಮ್ಮ. ಇವರೇ ನಮ್ಮ ಮೊದಲ ದೇವರು ಹಾಗೂ ನಮ್ಮ ಮೊದಲ ಗುರು. ಹಾಗೆ ಹೇಳಿದರೆ ದೇವರಂತ ಹೇಳಲಿಕ್ಕೆ ನನಗೆ ಅಪ್ಪ ಅಮ್ಮನಂತ ಖುಷಿ ಆಗ್ತದೆ. ದೇವರು ನಮಗೆ ನಾವು ದೇವಸ್ಥಾನಕ್ಕೆಲ್ಲ ಹೋದರೆ ನಮಗೆ ಪೂಜೆ ಮಾಡಿ ನಾವು ಬೇಡುವ ವರವನ್ನು ಕೊಟ್ಟು ನಮ್ಮನ್ನು ಎತ್ತರವಾದ ಸ್ಥಾನಕ್ಕೆ ತಲುಪಿಸುವಂತಹ ಆ ದೇವರಿಗೆ ಸಾಷ್ಟಾಂಗ ನಮಸ್ಕಾರ. ನಂತರ ಈ ದೇವರು ನಮ್ಮಂತಹ ಈ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ದೇವರು ಈ ಮನುಷ್ಯ ಜನ್ಮವನ್ನು ಸೃಷ್ಟಿ ಮಾಡಿಸಿದ್ದಾರೆ. ಇಂತಹ ಜನ್ಮವು ತುಂಬ ಇಂಥ ಜನ್ಮ ಬೇಕಾ? ಆಗ ಇಂಥ ಜನ್ಮ
ತುಂಬ ಅದ್ಭುತವಾದ ಜನ್ಮ. ಅಂದರೆ ಈಗ ದೇವರು ಎಲ್ಲರ ಸೃಷ್ಟಿಕರ್ತ, ಆದಿ ಅಂತ್ಯ ಎರಡು ಕೂಡ ಅವನೇ. ಆಹಾ, ವೆರಿ ಗುಡ್ ಕಣ. ಅವರಿಗಾಗಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರು ನಮಗೆ ನಾಳೆ ಮುಂದೊಂದು ದಿನ ನಮಗೆ ಏನಾದರೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು. ವೆರಿ ಗುಡ್, ಸೂಪರ್ ಸೂಪರ್, ಖುಷಿ ಆಯ್ತು ಮಾರೆ ನನಗೆ. ಇರೋ ಹಿಂಗೆ ಕಂಟೆಂಟ್ ಮಾಸ್ಟರ್ ನೀ ಆಗಿಬಿಡ್ತೇನೆ ನಾನು. ಸೊ ನೀನು ಹೇಳುವಾಗಲೇ ಅಲ್ಲಿ ಅಮ್ಮ ಕೂಡ ಬಂದರು ಅದೇ ಟೈಮಿಗೆ. ಅಮ್ಮ ಎಲ್ಲ ಕೇಳಿಸ್ಕೊಂಡಿದ್ದಾರೆ. ಸೊ ಅಮ್ಮನ ಬಗ್ಗೆ ಏನು ಹೇಳ್ತೀರಾ? ಅದೇ ಅಮ್ಮನೇ ದೇವರಲ್ಲ ಅಂತ ಹೇಳಿ. ಚಪ್ಪಾಳೆ ಕೊಟ್ರು, ಸುಮ್ಮನೆ ಕೂರಿಸಿದ ನಿಮ್ಮನ್ನು. ವೆರಿ ಗುಡ್. ಸೊ ದೇವರಿಗೋಸ್ಕರ ಒಳ್ಳೆ ಕೆಲಸ ನಾವು ಮಾಡಬೇಕು ಅಂತ ಹೇಳ್ತಾರೆ. ಯಾವ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಒಂದು ನಾವು ಆರಾಧಿಸೋದು, ಮತ್ತು ಅವರಿಗೋಸ್ಕರ ಒಂದು ಯಾವ ಸ್ಥಳದಲ್ಲಿ ದೇವರ ಸ್ಥಾನಕ್ಕೆ ಅಷ್ಟು ಮರ್ಯಾದೆ ಸಿಗುವುದಿಲ್ಲ, ಆ ಸ್ಥಾನದಲ್ಲಿ ನಾವು ದೇವರಿಗೆ ಒಂದು ಒಳ್ಳೆಯ ಸ್ಥಾನ. ವೆರಿ ಗುಡ್. ಎಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾರು ಬರ್ತಾ ಇದ್ದೀರಾ? ಓಕೆ, ಎಸ್. ಏನದು? ತುಳು. ನೀವೇ ಹೇಳ್ತೀರಾ ಅದು? ಹಾಗಾದ್ರೆ ಇವರಿಗೆ ಬೇರೆ ಟಾಪಿಕ್ ಕೊಡೋಣ. ಓಕೆ, ನಿಮಗೆ ಈ ಟಾಪಿಕ್ ಅಲ್ಲ, ನೀವು ಬಾಯ್ ಹೆಟ್ ಮಾಡಿದ್ದೀರಲ್ಲ. ಏನದು? ಕನಸು. ಕನಸಿನ ಬಗ್ಗೆ ಮಾತಾಡಿ. ಹಾ, ಯಾವ ಕನಸು ಬೀಳುತ್ತೆ? ಕನಸಲ್ಲಿ ಹುಚ್ಚೆಲ್ಲ ಬರ್ತದ? ಹಾ, ಹೇಳಿ. ನಾವು ಜೀವನದಲ್ಲಿ ಕನಸು ಕಾಣಬೇಕು. ಆ ಕನಸನ್ನು ನನಸು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಹೇಳ್ಕೊಟ್ರು ಹೇಳಲ್ವೇ? ಚಪ್ಪಾಳೆ ಕೊಡಿ ಅವಳಿಗೆ. ಥ್ಯಾಂಕ್ ಯು. ಆಯ್ತಾ? ನೆಕ್ಸ್ಟ್ ನಮ್ಮ ತುಳು ಅಭಿಮಾನಿ, ತುಳು ಚಿತ್ರರಂಗದಲ್ಲಿ ಭರವಸೆ ನಟಿಯಾಗುವಂತಹ ತುಳು ಟಾಪಿಕ್ ಅವ್ರಿಗೆ ಬೇಕು ಅಂತ ಅವರೇ ಹೇಳಿದ್ದಾರೆ. ಸೊ ನಾನು ಆಬ್ವಿಯಸ್ಲಿ ಟಾಪಿಕ್ ಅಂದರೆ ನಾನೇ ಹೇಳಿದ್ದೇನೆ. ಹೇಳಿ. ಎಸ್, ತುಳುನಾಡಿನ ಬಗ್ಗೆ ಮಾತಾಡಿ. ಸೇರಿದಂಚಿ ಮಾತಾ ಮನಾದಿಗಿದ ಜನಗಳಿಗೆ ತಡೆದಾಗ ಒಂದು ಪಾತ್ರೆಗೂ ಕಿಬಿಯಾಪಿನ ಕಲಿನ 10 ಬಿರಿಯನ್ನು ಒಪ್ಪ ಮಲ್ತು ಪುಡ್ಯ ಪಾಡೊಂದಿಲ್ಲ. ಏತು ಪೊರ್ರದ ಭಾಷೆ ನಮ್ಮ, ಏತು ಮೈಮೆದ ಊರು ನಮ್ಮ. ಯಾ ನೋಡ್ತಿ ತುಳುವೇದಿ ಪಂಪಿನೇ ಎರಡು ಉಪ್ಪುನ ದುನ್ನ ಬಂದುಲೆ. ಬಡಕಾಯಿ ಬಾರ್ಕೋರದ್ದು ತೆಂಕಾಯಿ ನೀಲೇಶ್ವರದ ಕಳೆದ ಬರಿಮುಟ್ಟ ಒಂಜಿ ಕಾಲದ ತುಳುನಾಡು ಆದಿತ್ತುಂಡಲ ಕಾಲದ ಗೊಬ್ಬುಡು ಇನಿ ಗಡಿಕಲ್ಲು ಪಾಡ್ದು ನಮ್ಮನ್ನು ದೂರ ಮಲ್ಪು ನೆನೆತು ಒಂದಿಲ್ಲ. ನೆಕ್ ಕಾಸರಗೋಡು ಜನಕಲಿನ ಪೊರಂಬಾಟನೆ ಉದರ್ಬ ಮಾತಾ ಪನ್ಪೇರು ಪರಶುರಾಮ ಸೃಷ್ಟಿ ನಮ್ಮ ತುಳುವೇರ್ನ ಪಂದು ಅಂಚ ಬಂದು ಒಂಜಿ ನಂಬೊಲಿಗೆ ಇತ್ತು ನೆಲ ಬಲಿ ಚಕ್ರವರ್ತಿನ ಇನಿಕ್ಲ ಆರಾಧನೆ ಮಲ್ಪುನ ನಮ ಬಲಿ ತುಳುನಾಡ ಅರಸೆ ಪಂದು ನಮ್ಮೊಂದುಲ್ಲ. ತುಳುನಾಡು ದುಂಬೆ ಬಲಿ ನಮ್ಮ ಊಡು ಇತ್ತೆ ಪಂದಾನಗ ಅವೆಂಚ ಪರಶುರಾಮ ಸೃಷ್ಟಿಯಾಪುಂಡು ಪಂದು ಮಲ್ಲ ಮನಸ್ಸಿಡು ಜನಕರು ತೆರೆಯೋಡಾಪುಂಡು. ಬಿಸುಕ್ಕು ಕೈ ಬಿತ್ತು ಪಾಡ್ದು ಪತ್ತನಾಜಿಗು ಒರ್ಲದತ್ತದು ಬೆನ್ನಿ ಸಾಗುಲಿ ಮಂದ ನಮ್ಮ ತುಳುವೇರೆಗು ಬೆನ್ನಿ ಈ ಊರ್ದ ಮೂಲ ಕಸುಕು ಸುಗ್ಗಿ ಕೊಲಕೆ ಎನ್ನೆಲ್ಲ ಪನಂದು ಮೂಜಿ ಬುಲೆ ಮಲ್ತೊಂದು ಬೆನೊಂದು ಪೆತ್ತ ಕೈ ಕಂಜಿ ತಾಗೊಂದು ಬೀಡಿ ಕಟ್ಟೊಂದು ಒಂಟಿದ ಬೇಲೆಗು ಪೋವೊಂದು ಇತ್ತಿನ ನರಮಾನಿಲು ಏತು ಜಾತಿಲು ಏತು ಧರ್ಮಲು ಒಕ್ಕೆಲ್ದ ಕಲೆನ್ ಸೇರ್ಸ ಒಂದು ಗುತ್ತದ ಇಲ್ಲಡೆ ಇತ್ತಿನ ಬಂಟೇರು ಮೂರ್ತೆ ಮೂರೊಂದು ದೈವದ ಚಾಕಿರಿ ಮಲ್ತೊಂದಿತ್ತಿನ ಬಿರುವೇರು ಮಣ್ಣ ಬಾಜನ ಮಲ್ತನ ಮೂಲ್ಯಣ್ಣೆ ಗಾಣದೆಣ್ಣೆ ದೆಪ್ಪುನ ಗಾಣಿಗೆರು ತುಳುನಾಡಿನ ಮೂಲ ಮಂದಿಲಾಯಿನ ಕೊರಗೆರು ಇಜ್ಜಂಡ ನಮ್ಮ ಈ ತುಳುನಾಡಿಗೂ ಒಂಜಿ ಇತಿಹಾಸನೇ ಇಜ್ಜಿ ಬ್ರಹ್ಮಗೊಂಜಿ ಬ್ರಹ್ಮಮಂಡಲ ನಾಗೊಂಜಿ ನಾಗಮಂಡಲ ಕಾಡ ಬುರ್ಪ ತೋಡ ನೀರಿಡು ನಂಬಿಜ್ಜಿ ಒಂಜಾದ ಸತ್ಯಲು ನಮ್ಮ ಈ ತುಳುನಾಡಿಡುಂಡು. ಚಪ್ಪಾಳೆ ಚಪ್ಪಾಳೆ. ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. ಥ್ಯಾಂಕ್ ಯು. ಓಕೆ, ಸೊ ನೆಕ್ಸ್ಟ್ ಒಬ್ಬರಿಗೆ ಅವಕಾಶ ಇದೆ. ಸೊ ಲಾಸ್ಟ್ ಪಿಕ್ ಆ್ಯಂಡ್ ಸ್ಪೀಕ್ ಯಾರು ಬರ್ತಾರೆ? ನಮ್ಮ ಅನುಭವಸ್ಥೆ ಅಭಿಷ್ಣ ಅವರಿಗೆ ಬರಬೇಕು. ಬನ್ನಿ, ಚಪ್ಪಾಳೆ ಚಪ್ಪಾಳೆ ಕೊಡಿ ಮಕ್ಕಳೇ. ಆಹಾ, ಕನ್ನಡದ ಬಗ್ಗೆ ಮಾತಾಡಿ. ಇದಾಗ್ಬೋದಾ? ಡಾನ್ಸ್ ಅಥವಾ ಕನ್ನಡ?
ಓಕೆ. ಡ್ಯಾನ್ಸ್ ಟಾಪಿಕ್. ಡ್ಯಾನ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಆದರೆ ಹೇಳಬೇಕು. ನಾನು ಚಿಕ್ಕದ್ರಿಂದ ಸಹ ಡ್ಯಾನ್ಸ್ ಮಾಡ್ತಾ ಬರ್ತಿದ್ದೇನೆ. ಡ್ಯಾನ್ಸ್ ಮಾಡ್ತಾ ಎಲ್ಲಿಗೆ ಬರ್ತಿದ್ದೀರಾ? ಡ್ಯಾನ್ಸ್ ಮಾಡ್ತಾ ಬರ್ತಾ ಇದ್ರಿ ಅಂತ ಹೇಳಿದ್ರಲ್ಲ. ಅಂದರೆ ತುಂಬ ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೇನೆ ಡ್ಯಾನ್ಸ್ ಮಾಡ್ತಾ. ಹಾಗೆ ರೈಸಿಂಗ್ ಸ್ಟಾರಲ್ಲೂ ಕೊಟ್ಟಿದ್ದೇನೆ ನಾನು. ಓಕೆ. ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಸಿಕ್ಕಿದ ಆಪರ್ಚುನಿಟಿಯನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಚಿಕ್ಕದ್ರಿಂದ ಮಾಡ್ತಾ ಬರ್ತಿದ್ದೇನೆ. ಮಾತ್ರ ಹೈಸ್ಕೂಲಿಗೆ ಬರುವಾಗ ಚೂರು ಟೈಮ್ ಸಿಗದೆ ಕೆಲವೊಂದು ಪ್ರೋಗ್ರಾಮ್ಸ್ ಮಿಸ್ ಮಾಡ್ತಿದ್ದೇನೆ. ಆದರೂ ಟೈಮ್ ಇದ್ದರೆ ನಾನು ಬರ್ತೇನೆ. ಹಾಗಾಗಿ ಡ್ಯಾನ್ಸ್ ಕೆಲವೊಮ್ಮೆ ಫ್ರೀ ಆದಾಗಲೂ ನಾನು ಮನೇಲಿ ಮಾಡ್ತಿರ್ತೇನೆ ಡ್ಯಾನ್ಸ್. ಮುಂಚೆ ಡ್ಯಾನ್ಸ್ ವಿಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಿದ್ದೆ. ಹಾಗೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಇಲ್ಲಿ ತನಕ ಹೋಗಲಿಲ್ಲ, ನಾನೇ ಯೂಟ್ಯೂಬಲ್ಲಿ ನೋಡಿ ನಾನೇ ಕಲಿತಿದ್ದೆ. ನನಗೆ ಚಿಕ್ಕದ್ರಿಂದ ಡ್ಯಾನ್ಸ್ ಮಾಡಿ ಈಗ ಬಿಡಲಿಕ್ಕೆ ಮನಸ್ಸಿಲ್ಲ. ಎಲ್ರಿಗೂ ಡ್ಯಾನ್ಸ್ ಅಂದರೆ ಇಷ್ಟ, ಮಕ್ಕಳಿಗೆ ಹಾಗೂ ನನಗೂ ಇಷ್ಟ. ನಿಮ್ಮ ಮಕ್ಕಳಲ್ಲ? ಇಲ್ಲ, ಮಕ್ಕಳೇ. ಹೌದಾ? ಚಪ್ಪಾಳೆ ಕೊಡಿ, ಚಪ್ಪಾಳೆ. ಥ್ಯಾಂಕ್ ಯು, ವೆರಿ ನೈಸ್. ಸೊ ಈಗ ಪಿಕ್ ಆ್ಯಂಡ್ ಸ್ಪೀಚ್ ಗೇಮ್ ಮುಗ್ದಿದೆ. ಸೊ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದೀರಾ. ಸೊ ಮಕ್ಕಳಿಗೆ ಮಾತಾಡ್ಲಿಕ್ಕೆ ಅವಕಾಶ ಯಾಕೆ ಕೊಡಬೇಕು ಅಂತ ಹೇಳಿದರೆ, ಮಕ್ಕಳಿಂದ ಸಾಕಷ್ಟು ಕಲೀಲಿಕ್ಕೆ ಇರ್ತದೆ. ಬಹುಶಃ ನಾವು ಅಂದ್ಕೊಳ್ತೇವೆ ನಮಗೆಲ್ಲ ತಿಳಿದಿದೆ ಅಂತ, ಆದರೆ ಮಕ್ಕಳಿಗೆ ಗೊತ್ತಿರುವಂತಹ ಸೂಕ್ಷ್ಮ ವಿಚಾರಗಳು ನಮಗೂ ಗೊತ್ತಿರೋದಿಲ್ಲ. ಹಾಗಾಗಿ ಈ ಮಕ್ಕಳ ಬಾಯಿಂದ ಏನಾದರೂ ಒಳ್ಳೆ ವಿಷಯ ಬಂದರೆ ಅದು ನಮ್ಮ ಮನಸ್ಸಿಗೆ ನಾಟುತ್ತೆ. ಸೊ ಪಿಕ್ ಆ್ಯಂಡ್ ಸ್ಪೀಚ್ ಚೆನ್ನಾಗಾಗಿದೆ. ಸೊ ನೆಕ್ಸ್ಟ್ ಗೇಮಿಗೆ ಹೋಗೋಣ ಹಾಗಾದರೆ. ಎಸ್, ಸೊ ಈಗ ಲಾಸ್ಟ್ ಗೇಮಿಗೆ ಬಂದಿದ್ದೇವೆ. ಸೊ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಸೇರಿಸ್ಕೊಂಡು ಗೇಮ್ ಮಾಡೋಣ. ಸೊ ಸೀನಿಯರ್ಸ್ ರೆಡಿ ಇದ್ದೀರಾ? ಸೊ ಗೇಮ್ ಏನು ಅಂತ ಹೇಳಿದರೆ, ಸೊ ನಿಮ್ಮ ಪವರನ್ನು ಚೆಕ್ ಮಾಡೋದು, ಮೆಂಟಲ್ ಪವರನ್ನು ಚೆಕ್ ಮಾಡೋದು. ಸೊ ಈಗ ನಾನು ರೈಟ್ ಹ್ಯಾಂಡ್ ಅಂತ ಹೇಳಿದರೆ ನೀವು ರೈಟ್ ಹ್ಯಾಂಡನ್ನು ಕೈ ಎತ್ತಬೇಕು, ಓಕೆನಾ? ಲೆಫ್ಟ್ ಹ್ಯಾಂಡ್ ಅಂತ ಹೇಳಿದರೆ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಲೆಗ್ ಅಂತ ಹೇಳಿದರೆ ಲೆಫ್ಟ್ ಲೆಗ್, ರೈಟ್ ಲೆಗ್ ಅಂತ ಹೇಳಿದರೆ ರೈಟ್ ಲೆಗ್. ನಾನು ಎರಡನ್ನೂ ಕೂಡ ಹೇಳ್ಬೋದು. ಸೊ ಅದು ಕೂಡ ನೀವು ಥಿಂಕ್ ಮಾಡಬೇಕು, ಓಕೆನಾ? ಅಷ್ಟು ಗೊತ್ತಿದೆ ತಲೆಯಲ್ಲಿ, ಓಕೆನಾ? ಅರ್ಥ ಆಯ್ತಾ? ಗೇಮ್ ಅರ್ಥ ಆಯ್ತಾ? ಸೊ ನಾವು ಗಾಂಧೀಜಿ ನೇತಾಜಿ ಗೇಮ್ ಆಟಾಡಿದ್ದೇವೆ, ಕರೆಕ್ಟಾ? ಇದೊಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ನಿಮ್ಮ ಮೇಲೇ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನೆ. ಓಕೆ, ರೆಡಿ ಇದ್ದೀರಾ? ಓಕೆ, ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್. ಇದೆಂತ ಎರಡು ಕೂಡ ಇಟ್ಕೊಳ್ಬೇಕಾಗ, ಓಕೆನಾ? ಓಕೆ, ಈಗ ಅರ್ಥ ಆಯ್ತಲ್ಲ? ಓಕೆ, ರೈಟ್ ಲೆಗ್, ಲೆಫ್ಟ್ ಲೆಗ್, ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ರೈಟ್ ಲೆಗ್, ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್, ಲೆಫ್ಟ್ ಲೆಗ್. ವೆರಿ ಗುಡ್. each one. Okay. Left hand, right hand, right hand, left hand, right hand. Very good. ಯಾರಾದ್ರೂ ಔಟ್ ಆದ್ರಾ? Okay. Left leg, left hand, okay. Right hand, left leg. ಸ್ಲೋ ಮಾಡ್ಲಿಕ್ಕಿಲ್ಲ ನಿರೀಕ್ಷಾ. ಓಕೆ, ರೈಟ್ ಹ್ಯಾಂಡ್, ಎಸ್. ಲೆಫ್ಟ್ ಲೆಗ್, ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಔಟ್. ಓಕೆ, ಸೊ 4 ಜನ ಇದ್ದೀರಾ? ಓಕೆ, ಒಬ್ಬನೇ ಹುಡುಗ. ಓಕೆ, ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಲೆಗ್, ಕೈ ಎದಿಗೆ. ಹಾಗಾದ್ರೆ ಅಲ್ಲಿ ಹೋಗಿ ನೆನಪು ಮಾಡ್ಕೊಳ್ಳಿ, ಆಯ್ತಾ? ಔಟ್, ಹೌದು, ಔಟ್. ಓಕೆ, ಹಾ, ಇದು ಮತ್ತೆ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಲೆಫ್ಟ್ ಲೆಗ್. ಎಸ್, ಸೊ ಇಬ್ಬರಿದ್ದಾರೆ ಈಗ. ಬನ್ನಿ ಮಿಡ್ಲಲ್ಲಿ. ಓಕೆ, ನಾನು ಮಿಡ್ಲಿಗೆ ಬರ್ತೀನಿ. ಸೊ ಯಾರು ವಿನ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ? ಯಾರು ಇದ್ರೆ ನನ್ನ ಹತ್ರ ಗೊತ್ತಾಗ ಯಾರು
ಯಾರು ವಿನ್ ಆಗ್ಬೋದು? ಇಬ್ರು ವಿನ್ ಆಗ್ಲಿಕ್ಕೆ ನಾನು ಟೈಮ್ ಮಾಡ್ತೇನಾ? ಮಾಡಲ್ಲ ನಾನು. ಓಕೆ, ಲೆಫ್ಟ್ ಲೆಗ್, ರೈಟ್ ಲೆಗ್, ಲೆಫ್ಟ್ ಲೆಗ್, ರೈಟ್ ಲೆಗ್, ಲೆಫ್ಟ್ ಲೆಗ್, ರೈಟ್ ಲೆಗ್, ಲೆಫ್ಟ್ ಹ್ಯಾಂಡ್. ಓಕೆ, ರೈಟ್ ಲೆಗ್, ಲೆಫ್ಟ್ ಲೆಗ್, ಲೆಫ್ಟ್ ಹ್ಯಾಂಡ್, ರೈಟ್ ಲೆಗ್. ವೆರಿ ಗುಡ್. ರೈಟ್ ಲೆಗ್, ಹೋಯ್ತಾ? ಔಟಾ? ಓಕೆ, ಹೌದೇ? ಓಕೆ, ಸೊ ನಮ್ಮ ವಿನ್ನರ್ ಮೋನಿಶ್ ವಿಟ್ಲಾ ಅವರಿಗೊಂದು ಚಪ್ಪಾಳೆ ಬಂತು. ಕಂಗ್ರ್ಯಾಚುಲೇಷನ್ಸ್, ನೀವು ಗೆದ್ದಿದ್ದೀರಾ 10,000 ರೂಪಾಯಿ. ಓಕೆ, ಅಂತ ಅಂದ್ಕೊಳ್ಳಿ. ಓಕೆ, ಸೊ ಎಲ್ಲ ಜೂನಿಯರ್ಸ್ ಬನ್ನಿ ಈಗ. ಹಾಂ, ಸೊ ಗೇಮ್ ಅರ್ಥ ಆಯ್ತಲ್ಲ ನಿಮಗೆ? ಓಕೆನಾ? ರೆಡಿ ಇದ್ದೀರಾ? ಟ್ರಯಲ್ ನೋಡೋಣ. ರೈಟ್ ಹ್ಯಾಂಡ್, ಲೆಫ್ಟ್ ಲೆಗ್, ಅವಳನ್ನು ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವಳು ಎಂಜಾಯ್ ಮಾಡಲಿ ಗೇಮನ್ನ. ನೀವು ಕಾನ್ಸಂಟ್ರೇಟ್ ಮಾಡಿ, ಓಕೆನಾ? ರೈಟ್ ಹ್ಯಾಂಡ್, ಕೈಯ ಅದನ್ನು ನೋಡಿ ಫಾಲೋ ಮಾಡಿ ಮಾಡ್ತಾ ಇದ್ದಾಳೆ. ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್. ನಿಂದ ಅದ ರೈಟ್ ಹ್ಯಾಂಡ್, ಅದ್ರಲ್ಲಿ ಔಟ್ ಆಡೋದು ನೀನು. ಓಕೆ, ಔಟ್ ಆದ ತಕ್ಷಣ ಹೇಳ್ಬೇಕು, ಓಕೆನಾ? ಈಚೆ ಬನ್ನಿ ಸ್ವಲ್ಪ. ರೈಟ್ ಹ್ಯಾಂಡ್, ಲೆಫ್ಟ್ ಲೆಗ್. ಕಾಲು ಇಟ್ಟಿದ್ರು ಗೊತ್ತಾಗಲ್ಲ ನನಗೆ. ಲೆಫ್ಟ್ ಲೆಗ್, ಔಟ್ ಮಗನೇ, ನೀವು ಔಟ್ ಆಯ್ತಾ? ಸ್ವಲ್ಪ ಆಚೆ ಹೋಗಿ ಅಮ್ಮ. ನಿಲ್ಲಿ, ಕಾಲು ಬಿಡಿ, ಕಾಲು ಬಿಡಿ. ಶೇಲೇನೆ. ಓಕೆ, ರೈಟ್ ಹ್ಯಾಂಡ್, ಲೆಫ್ಟ್ ಲೆಗ್, ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಲೆಗ್, ರೈಟ್ ಲೆಗ್, ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್. ಓಕೆ, ರೈಟ್ ಹ್ಯಾಂಡ್, ಲೆಫ್ಟ್ ಲೆಗ್. ಶಾರ್ಪ್ ಇದ್ದೀರಾ, ಯಾರೋ ಔಟ್ ಆಗ್ತಾ ಇಲ್ಲ. ಓಕೆ, ಲೆಫ್ಟ್ ಹ್ಯಾಂಡ್, ಔಟ್ ಅದ್ದೀರಾ? ಓಕೆ, ಸೊ ಇಬ್ರು ಇದ್ದೀರಾ. ಅದೇನಪ್ಪ, ಒಂದು ಹುಡುಗ ಒಂದು ಹುಡುಗಿ ಫೈನಲಿಗೆ ಬರೋದು. ಕೈ ಬಿಡಿ, ಕೈ ಬಿಡಿ, ಕೈ ಬಿಡಿ. ಯಾರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ? ಬಿಡಿ, ಯಾರು ವಿನ್ ಆಗ್ತಾರೆ? ಕಾತಿಲ್ಲ. ಓಕೆ, ರೈಟ್ ಹ್ಯಾಂಡ್, ಲೆಫ್ಟ್ ಲೆಗ್, ರೈಟ್ ಲೆಗ್, ಲೆಫ್ಟ್ ಲೆಗ್. ಎತ್ತಿ. ವೆರಿ ಗುಡ್. ಎದ್ದೇಳು, ತಮಾಷೆ ಮಾಡಿದ್ವಿ, ಹೇಳು. ಓಕೆ, ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್, ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್, ಲೆಫ್ಟ್ ಲೆಗ್, ಲೆಫ್ಟ್ ಹ್ಯಾಂಡ್. ಓಕೆ, ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್. ಔಟ್ ತಾನೆ? ಕಾಲೆತ್ತಿದ್ರಲ್ಲ? ಎಸ್. ಓಕೆ, ಸೊ ನಮ್ಮ ವಿನ್, ಏನು ಹುಡುಗರು ವಿನ್ ಆಗ್ತವ್ರೆ, ಕಾಲಲ್ಲಿ ತಂದೆತ್ತೀರಾ? ಓಕೆ, ಕ್ಲಾಪ್ಸ್, ಕ್ಲಾಪ್ಸ್ ಬರಲಿ, ಕ್ಲಾಪ್ಸ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಎಸ್, ಸೊ ಇಷ್ಟು ಹೊತ್ತು ಗೇಮ್ಸ್ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು, ಮಕ್ಕಳೆಲ್ಲ ಇವತ್ತು ಖುಷಿ ಪಟ್ಟಿದ್ದಾರೆ ಅಂತ ಭಾವಿಸ್ತೇನೆ. ಸೊ ಎಲ್ಲ ಮಕ್ಕಳು ಗೇಮ್ ಆಡಿದ್ದಾಯಿತು. ಸೊ ಯಾರೆಲ್ಲ ವಿನ್ನರ್ ಅಂತ ಗೊತ್ತಾಯಿತು. ಸೊ ಪ್ರೈಸ್ ಕೂಡ ಇದೆ, ಗಿಫ್ಟ್ ಕೂಡ ಇದೆ, ಅದೆಲ್ಲವನ್ನ ಅನೌನ್ಸ್ ಮಾಡಲಿಕ್ಕಿದೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಬಾಕಿ ಇದೆ. ಸೊ ಇವತ್ತಿನ ಈ ಎಲ್ಲ ಪ್ರೈಸ್ಗಳಿರ್ಬೋದು ಅಥವಾ ಸರ್ಪ್ರೈಸಸ್ಗಳಿರ್ಬೋದು ಎಲ್ಲಿಂದ ಬಂತು ಅಂತ ಹೇಳಿದರೆ, ಸ್ಯಾಫ್ರಾನ್ ಫೌಂಡೇಶನ್ ಹಾಗೂ ಪರಿವಾರ್ ಹೋಮ್ ಫಾರ್ ದಿ ಏಜ್ಡ್. ಸೊ ಅವರು ತುಂಬ ಖುಷಿಯಾಗಿರಲಿ, ಮಕ್ಕಳ ಖುಷಿ
ಖುಷಿಗೆ ಇವತ್ತು ಅವ್ರು ಕಾರಣ ಆಗಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಪ್ರೈಸ್ ಆ್ಯಂಡ್ ಗಿಫ್ಟ್ ಡಿಸ್ಟ್ರಿಬ್ಯೂಷನ್ ಆಗಿದೆ, ಅದ್ರ ಜೊತೆಗೆ ಯಾರು ಇವತ್ತಿನ ಸ್ಪೆಷಲ್ ವಿನ್ನರ್ ಅಂತ ಕೂಡ ಹೇಳಲಿಕ್ಕಿದೆ. ಸೊ ಅದೆಲ್ಲವನ್ನ ಅನೌನ್ಸ್ ಮಾಡೋಣ ಒಂದು ಪುಟ್ಟ ವಿರಾಮದ ನಂತರ. छोटा बच्चा जान के ना कोई आंख दिखाना रे Tupi tupi tap tap. Tupi tupi tap tap. छोटा बच्चा जान के ना कोई आंख दिखाना रे Tupi tupi tap tap. Tupi tupi tap tap. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಯಾಕಂತ ಹೇಳಿದರೆ ಇದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದಂತಹ ಕಾರ್ಯಕ್ರಮ, ಮಕ್ಕಳಿಗೆ ಖುಷಿ ಕೊಡುವಂತಹ ಕಾರ್ಯಕ್ರಮ. ಮಕ್ಕಳ ದಿನ ಅಂತ ಹೇಳಿದ ತಕ್ಷಣ ಒಂದೇ ದಿನ ಅಲ್ಲ ಮಕ್ಕಳ ಬಗ್ಗೆ ಯೋಚನೆ ಮಾಡುವಂಥದ್ದು. ಮಕ್ಕಳು ಎಲ್ಲಿ ದಾರಿ ತಪ್ತಾ ಇದ್ದಾರೆ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಮಕ್ಕಳಿಗೆ ಅವರ ಕೈಯಲ್ಲಿ ಮೊಬೈಲ್ ಕೊಡುವ ಬದಲು ಕೆಲವೊಂದು ಒಳ್ಳೆಯ ಸಂಸ್ಕಾರವನ್ನು ಹೇಳ್ಕೊಡಿ ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸೊ ನಾನು ಅವಾಗಲೇ ಹೇಳಿದೆ, ಇವತ್ತು ಮಕ್ಕಳು ಇಷ್ಟು ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದರೆ ಒಂದು ಪ್ರೈಸ್ ಕೊಡ್ತಾರೆ ಅಂತ, ಒಂದು ಗಿಫ್ಟ್ ಸಿಗುತ್ತೆ ಅಂತ, ಇನ್ನೊಂದು ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು ಅಂತ. ಸೊ ಇದರ ಒಂದು ಒಳ್ಳೆ ಕೆಲಸದ ಸ್ಪಾನ್ಸರ್ ಯಾರು ಅಂತ ಹೇಳಿದ್ರೆ ಸ್ಯಾಫ್ರನ್ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಇವತ್ತು ನಮ್ಮ ಜೊತೆ ಇದ್ದಾರೆ, ರಾಜೇಶ್ ಪವಿತ್ರನವರು. ಅವರನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದಾನೆ. ಎಲ್ಲರೂ ಚಪ್ಪಾಳೆ ಕೊಟ್ಟು ಅವರನ್ನು ವೆಲ್ಕಮ್ ಮಾಡಬೇಕು ಪ್ಲೀಸ್. ಆ್ಯಂಡ್ ಎಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದರೆ ಒನ್ ಆಫ್ ದಿ ಮೇನ್ ರೀಸನ್ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ಗಿಫ್ಟನ್ನು ಅವರು ಅವರ ಕೈಯಾರೆ ಕೊಡ್ತಾರೆ. ಸೊ ಅವ್ರ ಮೇಲೆ ನಿಮ್ಮ ಪ್ರೀತಿ ಇರಲಿ, ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ತದೆ ಅಂತ ಹೇಳ್ತಾ, ಸೊ ನಾನು ಹೆಸರನ್ನು ಅನೌನ್ಸ್ ಮಾಡ್ತಾ ಹೋಗ್ತೇನೆ, ಹಾಗೆ ಬಂದು ನಿಮ್ಮ ಪ್ರೈಸನ್ನು ಪಿಕ್ ಮಾಡಿ, ಓಕೆನಾ? ಸೊ ಶ್ರೀಮಾನ್ಯ ಭಟ್, ಆಹಾ, ಸೊ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಇವಳು. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಓಕೆ ಶ್ರೀಮಾನ್ಯ, ಹೇಗನ್ನಿಸ್ತು ಇವತ್ತು ಸ್ಪಂದನ? ಹಾಂ, ಚಂದ ಉಂಟಾ? ಎಂತ ಇಷ್ಟ ಆಯ್ತು ಇಲ್ಲಿ? ಹಾಂ, ಇಷ್ಟ ಆಯ್ತಾ? ಓಕೆ, ಸೊ ನಿಮ್ಗೀಗ ಪ್ರೈಸ್ ಬೇಕಲ್ಲ? ಯಾರು ಕೊಡ್ತಾರೆ ಪ್ರೈಸ್? ಪ್ರೈಸ್ ಯಾರು ಕೊಡ್ತಾರೆ? ಹಾಗಲ್ಲಿ ಆಚೆ ತಿರುಗಬೇಕು, ಹಾಗಲ್ಲಿ. ಹಾಯ್, ಎಸ್. ಸೊ ಸರ್ಟಿಫಿಕೇಟ್ ಆ್ಯಂಡ್ ಗಿಫ್ಟ್. ಸೊ ಚಿಲ್ಡ್ರನ್ಸ್ ಡೇ ಕಡೆಯಿಂದ ಸ್ಮೈಲ್ ಮಾಡಿ. ಥ್ಯಾಂಕ್ ಯು ಹೇಳಿ. ಎಸ್. ಸೊ ನೆಕ್ಸ್ಟ್ ಗಿಫ್ಟ್ ಕಶ್ವಿ. ಎಸ್, ಸ್ಮೈಲ್ ಮಾಡಿ. ನೆಕ್ಸ್ಟ್ ಪ್ರಾಪ್ತಿ ಶೆಟ್ಟಿ. ಸೊ ಪ್ರಾಪ್ತಿ, ಹೇಳಿ ನಿಮ್ಗೆ ಹೇಗೆ ಅನಿಸ್ತು ಸ್ಪಂದನಕ್ಕೆ ಬಂದು? ತುಂಬ ಖುಷಿ ಆಯಿತು, ಲಾಂಗ್ ಟೈಮ್ ಅಂತ. ಹಾಂ, ನಿಮ್ಮನ್ನು ಸಹ ನೋಡಿ ಖುಷಿ ಆಯಿತು, ಮತ್ತೆ ಸ್ಟುಡಿಯೋಗೆ ಬಂದು ಹಾಂ ತುಂಬ ಖುಷಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ನಿರೀಕ್ಷಾ ಶೆಟ್ಟಿ. ಎಸ್, ನಿರೀಕ್ಷಾ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯ್ತು, ಗೇಮ್ಸ್ ಎಲ್ಲ ಆಟ ಆಡಿ, ಹಾಂ, ಮತ್ತೆ ನಿಮ್ಮ ಜೊತೆ ಮಾತಾಡಿ. ಈಗ ಕಂಟೆಂಟ್ ಕೊಡ್ತಾ ಇದ್ದೀರಾ ನೀವು? ಇಲ್ಲ, ಆಗ ಸ್ವಲ್ಪ ಕೊಟ್ಟಿದ್ದೀರಾ? ಓಕೆ, ಸೊ ಅಷ್ಟೇನಾ? ಆಯ್ತಾಯ್ತು, ಹೋಗಿ ಗಿಫ್ಟ್ ಸಿಕ್ಕಿತಲ್ಲ. ನೆಕ್ಸ್ಟ್ ಸಾನ್ವಿ ದೇವಿ ಪ್ರಸಾದ್. ಎಸ್. ಸೊ ನೆಕ್ಸ್ಟ್ ಅಭೀಷ್ಣಾ. ಎಸ್, ಅಭೀಷ್ಣಾ, ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯ್ತು ಇವತ್ತು ಬಂದು. ಇವತ್ತು ಬಂದು ನೋಡುವಾಗ ತುಂಬ ಚೇಂಜಸ್ ಆಗಿದೆ. ಅದಕ್ಕೆಲ್ಲ ಇವರು ಅವರು ರೀಸನ್. ನಿಮಗೂ ಧನ್ಯವಾದಗಳು, ಹಾಗೂ ಪದ್ಮಶ್ರೀ ಮ್ಯಾಮ್ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ, ಹಾಗೂ ನಿಮಗೂ ಇವತ್ತು ತುಂಬ ಖುಷಿ ಆಯಿತು ಗೇಮ್ಸ್ ಎಲ್ಲ ಆಟಾಡಿ.
ಕ್ಲಾಸ್ ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ. ಶಬ್ಬಾ ಎಸ್ ಥ್ಯಾಂಕ್ ಯು. ಸ್ಪಂದನ ವಾಹಿನಿಗೂ ಧನ್ಯವಾದ. ಎಸ್ ಸ್ಪಂದನದಿಂದ ಕರೆದ್ರೆ ಕ್ಲಾಸ್ ಬಿಟ್ಟು ಸಹ ಬರ್ಬೇಕಾಯ್ತಾ? ಆಯ್ತಾಯ್ತು. ಎಸ್ ನೆಕ್ಸ್ಟ್ ಸುಧೀಶ್ನ. ಇದೆಲ್ಲ ಯಾರು ಹೇಳ್ಕೊಟ್ಟದ್ದು ಕಾಲಿಗೆ ಬೀಳ್ಬೇಕು ಅಂತ? ಡೈಲಿ ಮಾಡ್ತೀರಾ? ವೆರಿ ಗುಡ್. ನನಗೆ ಇಲ್ಲ, ಹೋಗಿ ಹೋಗಿ. ಎಸ್ ನೆಕ್ಸ್ಟ್ ಅನನ್ಯ ಉಡುಪ. ಕ್ಲಾಪ್ಸ್ ಕ್ಲಾಪ್ಸ್. ನೆಕ್ಸ್ಟ್ ಮನೀಶ್ ವಿಟ್ಲ. ಮಾಹಿ ವಿಟ್ಲ ಯಾರು? ಓಕೆ ಬಲ್ ಮಾಹಿ. ನೆಕ್ಸ್ಟ್ ಮನೀಶ್ ವಿಟ್ಲ, ನಮ್ಮ ಸ್ಟಾರ್ ಇವತ್ತಿನ ಎಂಟರ್ಟೈನರ್. ಸೊ ಮನೀಶ್ ಹೇಳಿ, ನಿಮ್ಗೆ ಹೇಗೆ ಅನ್ನಿಸ್ತು ಸ್ಪಂದನಕ್ಕೆ ಬಂದು? ತುಂಬಾ ಖುಷಿ ಆಯ್ತು. ಹಾ. ತುಂಬಾ ಚೇಂಜ್ ಆಗಿದೆ ಸ್ಪಂದನ. ಹಾ. ಮತ್ತೆ ನಿಮ್ಮ ಜೊತೆ ಆಂಕರಿಂಗ್ ಮಾತಾಡಿ ತುಂಬಾ ಖುಷಿ ಆಯ್ತು. ಮತ್ತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೂ ಖುಷಿ ಆಯ್ತು. ಖುಷಿ ಆಯ್ತಾ? ಮತ್ತೆ ಇವರಿಗೂ ಕೂಡ ತುಂಬಾ thanks. ಯಾಕಂದ್ರೆ ಇಷ್ಟು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಂತ ಪದ್ಮಶ್ರೀ ಮೇಡಮ್ಗೆ ಕೂಡ ಥ್ಯಾಂಕ್ಸ್. ನಾನು ಸಹ ಚೇಂಜ್ ಆಗಿದ್ದೇನಾ? ಸ್ವಲ್ಪ ಬಚ್ಚಿದ್ದೇನಲ್ಲ? ಓಕೆ. ಎಸ್ ನೆಕ್ಸ್ಟ್ ತಪಸ್ಯ. ಚಪ್ಪಾಳೆ ಚಪ್ಪಾಳೆ. ಎಸ್ ನಿಮ್ಗೆ ಹೇಗೆ ಅನ್ನಿಸ್ತು? ಫಸ್ಟ್ ಆಫ್ ಆಲ್ ಸ್ಪಂದನ ಟಿವಿಗೆ ಮತ್ತೆ ಇವರಿಗೆ ಇವ್ರಿಗೆ ಮತ್ತೆ ನಿಮಗೆ ಕೂಡ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಬೇಕು. ಇಲ್ಲಿ ಅವಕಾಶ ಮಾಡಿಕೊಟ್ಟ ಪದ್ಮಶ್ರೀ ಮ್ಯಾಮ್ಗೆ. ಮತ್ತು ಸ್ಪಂದನ ಅಂತೂ ತುಂಬ ಅಂದರೆ ಡೆವಲಪ್ ಆಗಿದೆ. ಮತ್ತು ಈ ಸ್ಪಂದನ ಟಿವಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಅಂತ ಕೇಳ್ಕೊಳ್ತೇನೆ. ಮತ್ತು ಇವರಿಗೆ ಕೂಡ ಅವರಿಗೆ ಥ್ಯಾಂಕ್ ಯು ಹೇಳ್ತೇನೆ. ಥ್ಯಾಂಕ್ ಯು. ನೆಕ್ಸ್ಟ್ ಮಾನ್ವಿ ಆಚಾರ್ಯ. ನೀವು ಗೋಗಲ್ ಹಾಕಿ, ಗೋಗಲ್. ಆಹಾ ಚಪ್ಪಾಳೆ. ನಿಮ್ಗೆ ಹೇಗೆ ಅನ್ನಿಸ್ತು? ಅವಕಾಶ ಮಾಡಿಕೊಟ್ಟ ಪದ್ಮಶ್ರೀ ಮೇಡಮ್ ನಿಮಗೂ ಕೂಡ ನನಗಲ್ಲ, ಅವರಿಗೆ. ಥ್ಯಾಂಕ್ ಯು. ಬಾಯ್. ಕಾಣ್ತದಲ್ಲ? ಹಾಂ. ಪ್ರಥಮ್ ಮ್ಯಾಂಗ್ಳೂರ್. ಈಗಾದ್ರೂ ಸ್ಮೈಲ್ ಮಾಡ. ಎಸ್ ಥ್ಯಾಂಕ್ ಯು. ಅಸ್ಮಿತ್ AJ. ಚಪ್ಪಾಳೆ. ಎಸ್ ಕಾರುಣ್ಯ ಎಂ ಶೆಟ್ಟಿ. ಎಸ್ ಸೊ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಹೇಳಿದ್ದೆ, ತುಂಬ ಎಂಟರ್ಟೈನ್ ಮಾಡುವಂಥ ಒಂದು ಸ್ಪೆಷಲ್ ಪರ್ಸನ್ಗೆ, ಸ್ಪೆಷಲ್ ಮಗುವಿಗೆ ಈ ಪ್ರೈಸ್ ಹೋಗುತ್ತೆ ಅಂತ. ಸೊ ಅದು ಬೇರೆ ಯಾರೂ ಅಲ್ಲ, ಅರ್ಚಿತ್. ಸೊ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ವೆಲ್ಕಮ್ ಮಾಡಿ. ಸೊ ಸ್ಪೆಷಲ್ ಅಂತ ಹೇಳಿದರೆ ನಿಮಗೆ ಖಾಲಿ ಸರ್ಟಿಫಿಕೇಟ್ ಮಾತ್ರ ಕೊಡೋದು, ಆಯಿತಾ? ಸಾಕಲ್ಲ? ಆಯಿತು, ನಾನೀಗ ಏನಾದರೂ ಕೊಡ್ತೇನೆ, ಆದರೆ ಏನಾದರೂ ಒಂದು ಒಳ್ಳೆ ಥಾಟ್ ಹೇಳಬೇಕೀಗ. ಹೇಳಿ. ಓಹ್ ವೆರಿ ಗುಡ್, ಹೇಳಿ ಅಮ್ಮ. बार बार आती है मुझको मदर याद बचपन तेरी, गया ले गया तू जीवन की सबसे मस्त खुशी मेरी.
ಬಾಲ್ಯ ಕಳೆದು ಹೋಯಿತು ಎಂದು ಬೇಜಾರು ಮಾಡಬೇಡಿ. ಇನ್ನೂ ನಿಮ್ಮ ಮನೆಯಲ್ಲೇ ಮಕ್ಕಳಿಗೆ ಇನ್ನೂ ಬಾಲ್ಯವಿದೆ. ಅವರಿಗೆ ಬಾಲ್ಯದ ಸವಿಯನ್ನು ಸವಿಯಲು ಬಿಡಿ ಹಾಗೂ ಪ್ರೋತ್ಸಾಹಿಸಿ. ಅವರಲ್ಲಿಯೇ ಬಾಲ್ಯವನ್ನು ಕಾಣಿರಿ. ನನಗೆ ಅವಕಾಶ ನೀಡಿದ ಪದ್ಮಶ್ರೀ ಮ್ಯಾಮ್ ಹಾಗೂ ವಾಯ್ಸ್ ಆಫ್ ಆರ್ಡರ್ ತಂಡಕ್ಕೆ ಹೃತ್ಪೂರ್ವಕ ವಂದನೆಗಳು. ಹಾಗೆ ಈ ಅಮೂಲ್ಯವಾದ ವೇದಿಕೆ ನೀಡಿದ ಸ್ಪಂದನ ಟಿವಿಗೂ ಹೃತ್ಪೂರ್ವಕ ವಂದನೆಗಳು. ಹಾಗೂ ನನ್ನ ತಂದೆ ತಾಯಿ ಹಾಗೂ ನನ್ನ ಎಲ್ಲ ಗುರುಗಳಿಗೂ ಹೃತ್ಪೂರ್ವಕ ವಂದನೆಗಳು. ವೆರಿ ಗುಡ್. ಸೊ ಈ ಮಗುವಿಗೆ ಯಾಕೆ ಪರ್ಫಾರ್ಮರ್ ಅಂತ ಕರೆದೆ ಅಂತ ಹೇಳಿದರೆ, ನಾನು ಪ್ರತಿ ಸರ್ತಿ ಹೇಳ್ತೇನೆ, ಅವನಿಗಿರುವಂಥ ಸಂಸ್ಕಾರ ಬಹುಶಃ ನಮಗೂ ಇರಲಿಕ್ಕಿಲ್ಲ. ಅಷ್ಟು ಒಳ್ಳೆ ಸಂಸ್ಕಾರ, ಅದನ್ನು ಅವನು ಪಾಲಿಸ್ತಾ ಇದ್ದಾನೆ. ತಂದೆ ತಾಯಿ ಹೇಳ್ಕೊಡೋದು ಒಂದು ಲೆಕ್ಕ ಆದರೆ ಅದನ್ನು ಪಾಲಿಸುವಂಥದ್ದು ಇನ್ನೊಂದು ಲೆಕ್ಕ. ಎಸ್, ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಸ್ಪಂದನ ವಾಹಿನಿಯಲ್ಲಿ ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ಅದಕ್ಕೆ ನಾನು ಆ ವಾಹಿನಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಇಂತಹ ಅತ್ಯುತ್ತಮ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ, ಈ ವಾಹಿನಿಯಲ್ಲಿ ಇನ್ನೂ ಹೆಚ್ಚು ಆಗಬೇಕು. ಯಾಕಂತ ಹೇಳಿದರೆ ಮಕ್ಕಳು ಈ ದೇಶದ ಭವಿಷ್ಯ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಇಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸಿ ಅವರಲ್ಲಿ ಇರುವಂತಹ ಸ್ಕಿಲ್ಸನ್ನು ಹೊರತರುವಂಥ ಪ್ರಯತ್ನವನ್ನು ಮಾಡಿದ ಈ ವಾಹಿನಿಗೆ ನಾನು ಆಭಾರಿಯಾಗಿದ್ದೇನೆ. ಇಂತಹ ಕಾರ್ಯಕ್ರಮ ಇನ್ನೂ ಹೆಚ್ಚು ನಡೆಸುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ ಅಂತ ಹೇಳ್ತಾ ನನ್ನ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಗವಂತ ಶಕ್ತಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಶಕ್ತಿ ಮೀರಿ ಸ್ಪಂದನ ವಾಹಿನಿಗೋಸ್ಕರ ಪ್ರಯತ್ನ ಮಾಡ್ತೇವೆ. ಅದರ ಜೊತೆಗೆ ಇವತ್ತು ಸ್ಯಾಫ್ರನ್ ಫೌಂಡೇಶನ್ ಏನಿದೆ ಅದೆಲ್ಲವೂ ನಿಮಗೆ ಖುಷಿಯನ್ನೇ ಕೊಟ್ಟಿದೆ. ಮಕ್ಕಳು ಬಹುಶಃ ಖುಷಿಯಿಂದ ಇವತ್ತು ಈ ಕಾರ್ಯಕ್ರಮದಿಂದ ಅಥವಾ ಈ ವಾಹಿನಿಯಿಂದ ಹೋದರೆ ಅದೇ ನಮಗೆ ದೊಡ್ಡ ಆಶೀರ್ವಾದ ಅಂತ ಭಾವಿಸ್ತಾ, ಈ ಖುಷಿಗಾಗಿ ನಿಮಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಈ ಕಾರ್ಯಕ್ರಮ ಹೇಗೆ ಎಂಡ್ ಆಗಬೇಕು ಅಂತ ಹೇಳಿದರೆ, ಈ ಮಕ್ಕಳ ದಿನ ಮಕ್ಕಳಿಂದನೇ ಎಂಡ್ ಆಗಬೇಕು. ಸೊ ಅರ್ಚಿತ್ ನಮಗೋಸ್ಕರ ಹಾಡ್ತಾರೆ. ಸೊ ಇವತ್ತು ಪರ್ಫಾರ್ಮರ್ ಅನ್ನುವಂಥ ಅವಾರ್ಡ್. ಸೊ ಒಳ್ಳೆ ಪರ್ಫಾರ್ಮ್ ಮಾಡಿದ್ದೆ. ಇವತ್ತು ಹಾಡಿನ ಮುಖಾಂತರ ಕಾರ್ಯಕ್ರಮನ ಎಂಡ್ ಮಾಡಿ, ಓಕೆನಾ? ಎಸ್, ಒಂದು ಹಾಡು ಹೇಳ್ತೇನೆ. ಎಸ್, ಚಿಲ್ಡ್ರನ್ಸ್ ಡೇ ಬಗ್ಗೆ. ಬನ್ನಿರಿ ಮಕ್ಕಳೇ ಆಚರಿಸೋಣ ಚಾಚಾ ಅವರ ಜನ್ಮದಿನ, ಅವರ ನೆನಪಲ್ಲಿ ಆಚರಿಸೋಣ ಮಕ್ಕಳೇ ನಿಮ್ಮ ಶುಭ ದಿನ. ಬನ್ನಿರಿ ಮಕ್ಕಳೇ ಆಚರಿಸೋಣ ಚಾಚಾ ಅವರ ಜನ್ಮದಿನ, ಅವರ ನೆನಪಲ್ಲಿ ಆಚರಿಸೋಣ ಮಕ್ಕಳೇ ನಿಮ್ಮ ಶುಭ ದಿನ. Happy Children's Day, Happy Children's Day, Happy Children's Day. Wish you Happy Children's Day, Happy Children's Day, Happy Children's Day. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು, ಚಾಚಾ ಅವರ ನುಡಿಯಂತೆ ಬಾಳಬೇಕು ಮುಂದೆ ನೀವು ಮಹಾನ್ ವ್ಯಕ್ತಿಗಳ ದಾರಿಯಲ್ಲಿ. Happy Children's Day, Happy Children's Day, Happy Children's Day. Wish you Happy Children's Day, Happy Children's Day, Happy Children's Day. ಮಕ್ಕಳೆಂದರೆ ದೇವರಿಗಿಷ್ಟ, ಆಶೀರ್ವಾದ ಸದಾಕಾಲ ಬಾಳಬೇಕು ಮುಂದೆ ನೀವು 100 ವರ್ಷ. Happy Children's Day, Happy Children's Day, Happy Children's Day. Wish you Happy Children's Day, Happy Children's Day, Happy Children's Day. Happy Children's Day, Happy Children's Day, Happy Children's Day. Wish you Happy Children's Day, Happy Children's Day, Happy Children's Day. Happy Children's Day. Wish you Happy Children's Day. ಥ್ಯಾಂಕ್ ಯು. ಮಕ್ಕಳನ್ನು ದೇವರು ಅಂತ ಹೇಳ್ತೇವೆ. ದೇವರಿಗೆ ಖುಷಿ ಪಡಿಸುವಂತಹ ಭಾಗ್ಯ ನಮಗೆ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಏನಿದೆ ಅಲ್ವಾ? ಇವತ್ತೆಲ್ಲ ಮಕ್ಕಳು ಖುಷಿಯಾಗಿದ್ದಾರೆ ಅನ್ನುವಂತಹ ಒಂದು ದೊಡ್ಡ ಸಾರ್ಥಕತೆಯೊಂದಿಗೆ ಈ ಕಾರ್ಯಕ್ರಮನ ಎಂಡ್ ಮಾಡ್ತಾ ಇದ್ದೇನೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.